ನಮಸ್ಕಾರ. ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಲಾಕ್ಡೌನ್ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಸಡಿಲಿಕೆ ಆಗಬಹುದನ್ನೋ ನಿರೀಕ್ಷೆಗಳಿವೆ. ಯಾಕಂದರೆ ಪಾಸಿಟಿವಿಟಿ ದರ ಮತ್ತೆ ಮತ್ತೆ ಕಡಿಮೆ ಆಗ್ತಾ ಇದೆ. ಆದರೆ ಏನು ಕೋವಿಡ್ ಪೀಡಿತರ ಸಂಖ್ಯೆ ಕಳೆದ 2 ದಿನಗಳಿಂದ ಮತ್ತೆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಟೆಸ್ಟಿಂಗ್ಗಳು ಕೂಡ ಆಗ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಬಹುಶಃ ಈ ಸಂಖ್ಯೆಗಳು ಕೂಡ ಈಗ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸುವುದಾಗಿದ್ದರೆ ಈ ಒಟ್ಟು ಪಾಸಿಟಿವಿಟಿ ದರ ಇಳಿಕೆಯ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಕಾಣಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲರದ್ದು ಕೂಡ ಆಗಿದೆ. ಎಲ್ಲ ಕಡೆನೂ ಕೂಡ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಜನನಾಯಕರುಗಳು ಜನರ ಬಳಿಗೆ ಹೋಗಿ ಅವರ ಸಂಕಷ್ಟಗಳಿಗೆ ತಮ್ಮಿಂದಾದಂಥ ಸಹಕಾರವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಈ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಜನರಿಂದ ಕೂಡ ಒಂದಷ್ಟು ಆಗ್ರಹಗಳು ಬರ್ತಾ ಇದೆ. ನಮ್ಮ ಒಂದಷ್ಟು ಸಂಕಷ್ಟಗಳಿಗೆ ನೀವು ಪರಿಹಾರಗಳನ್ನು ಸೂಚಿಸಬೇಕು ಅಂತೇಳಿ. ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಕೋವಿಡ್ ಜೊತೆಗೆ ಆದರೆ ಎಲ್ಲ ಸಂಕಷ್ಟಗಳಿಗೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ಮಂಗಳೂರಿನ ಕದ್ರಿ ವಾರ್ಡ್ನ ಕಾರ್ಪೊರೇಟರ್, ಸಮಾಜ ಸೇವಕರು ಆದಂಥ, ಭಾರತೀಯ ಜನತಾ ಪಕ್ಷ ಸದಸ್ಯರು ಆದಂಥ ಮನೋಹರ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮನೋಹರ್ ಶೆಟ್ಟಿ. ನಮಸ್ತೆ. ಸೊ ಹೇಗೆ ನಡೀತಾ ಇದೆ ಲಾಕ್ಡೌನ್ ಸಂದರ್ಭ, ಕೋವಿಡ್-19ಗೆ ಸಂದರ್ಭದಲ್ಲಿ ತಮ್ಮ ವಾರ್ಡ್ನಲ್ಲಿ ಕೆಲಸ? ಈ ಕೋವಿಡ್ ಎರಡನೇ ಅಲೆ ಆರಂಭವಾದ ಕೂಡಲೇ ಸಂಸದರು ತುರ್ತಾಗಿ ಶಾಸಕರ ಜೊತೆಗೆ ಸೇರಿ ನಮ್ಮನ್ನು ವಾರ್ ರೂಮ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಕರೆದಿದ್ದಾರೆ ಅವರ ಆಫೀಸಿಗೆ. ಅವರ ಆಫೀಸಲ್ಲಿ ಮೀಟಿಂಗ್ ಮಾಡಿ ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅಂತ ನಿರ್ಣಯ ಮಾಡಿ ಅದೇ ದಿವಸ ವಾರ್ ರೂಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಸದರು ಸ್ಟಾರ್ಟ್ ಮಾಡಿದ್ದು ವಾರ್ ರೂಮನ್ನು. ಕೋವಿಡ್ 1ನೇ ಅಲೆಯಲ್ಲಿಯೂ ಪ್ರಥಮವಾಗಿ ವಾರ್ ರೂಮ್ ಸ್ಥಾಪಿಸಿದವರು ನಮ್ಮ ಸಂಸದರು. ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಪ್ರಥಮ ಅಲೆಯಲ್ಲಿ ಸಹ ವಾರ್ ರೂಮಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅದೇ ರೀತಿ ಈಗ 2ನೇ ಅಲೆಯಲ್ಲಿ ಕೂಡ ವಾರ್ ರೂಮ್ನಲ್ಲಿ ಆಸ್ಪತ್ರೆಗಳ ಮಾಹಿತಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಶಾಸಕರುಗಳು ಅಂತ ಹೇಳಿದ್ರೆ ಯಾವ ಆಸ್ಪತ್ರೆ? ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ವೆಲ್ನಾಕ್ ಆಸ್ಪತ್ರೆ, ಲೇಡಿಕೋಷನ್ ಆಸ್ಪತ್ರೆ ಹಾಗೂ 7 ಮೆಡಿಕಲ್ ಕಾಲೇಜಸ್ ಹಾಗೂ ಇನ್ನಿತರ ಆಸ್ಪತ್ರೆಗಳು, ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಸೇರಿ ಈ ನಮ್ಮ ವಾರ್ ರೂಮ್ಗೆ ಉಸ್ತುವಾರಿಯಾಗಿ ನಮ್ಮ ಶಾಸಕರಾದ ವೇದವ್ಯಾಸ ಕಾಮತರ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಮಾನ್ಯ ಸಂಸದರ ಸಲಹೆ ಸೂಚನೆಗಳನ್ನು ಪಾಲಿಸುತ್ತಾ ಅವರ ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ವಾರ್ ರೂಮಲ್ಲಿ ಈ ಬಾರಿ ನಮ್ಮ ಮಹಾನಗರ ಪಾಲಿಕೆಯ 9 ಸದಸ್ಯರು, 9 ಕಾರ್ಪೊರೇಟರ್ಗಳನ್ನು ಸಹ ಸೇರಿಸಿದ್ದಾರೆ. ಅದೇ ರೀತಿ 3 ನಾಮಿನೇಟೆಡ್ ಕಾರ್ಪೊರೇಟರ್ಸ್, ಹಾಗೆ ಪ್ರತಿಯೊಂದು ಹಂತಕ್ಕೆ 12-13 ವಿಧದಲ್ಲಿ ಪ್ರತಿಯೊಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಈ ಒಂದು ಕೋವಿಡ್-19 ಬರ್ತದೆ ಅಂತ ಅನ್ನುವಂಥದ್ದು ಅನಿರೀಕ್ಷಿತವಾಗಿತ್ತು. ಗೊತ್ತಿರಲಿಲ್ಲ ಯಾರಿಗೂ ಈ ರೀತಿ ಇರ್ತದೆ ಅಂತ ಅನ್ನುವಂಥದ್ದು. ಒಮ್ಮಿಂದೊಮ್ಮೆಲೆ ಲಾಕ್ಡೌನ್ ಆದಂಥ ಸಂದರ್ಭ. ಬಹುಶಃ ಎಲ್ರಿಗೂ ಆಹಾರವನ್ನು ವಿತರಿಸುವಂಥ ಕಾರ್ಯಗಳನ್ನು ಎಲ್ಲರಿಗೂ ಮಾಡಬೇಕಂತ ಅನಿವಾರ್ಯತೆ ಇತ್ತು. ಯಾಕಂದರೆ ಎಲ್ಲವೂ ಕೂಡ ಬಂದಿತ್ತು. ಕಳೆದ ಬಾರಿ ಹೇಗಿತ್ತು ತಮ್ಮ ವಾರ್ಡ್ನಲ್ಲಿ ಕೆಲಸ? ಕಳೆದ ವಾರ್ಡ್ನಲ್ಲಿಯೂ ನನಗೆ ಪ್ರಮುಖವಾಗಿದೆ ಆಹಾರದ ವಿಷಯದಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಇನ್ಚಾರ್ಜೇ ಕೊಟ್ಟಿದ್ದು, ಅದು ಡಿಸ್ಟ್ರಿಕ್ಕಿಗೆ ಕೊಟ್ಟಿದ್ದರು. ಸಂಸದರ ಅನುಭವ, ಇದು 3ನೇ ಟರ್ಮ್ ಅವರು, ಇದೆಲ್ಲ ಯಶಸ್ವಿಯಾಗಿ ನಮಗೆ ಜಿಲ್ಲೆಯನ್ನು ನಿಭಾಯಿಸಲಿಕ್ಕೆ ಆಯಿತು. ಪ್ರಧಾನಮಂತ್ರಿಗಳು ಲಾಕ್ಡೌನ್ ಅನೌನ್ಸ್ ಮಾಡಿದ ಕೂಡಲೇ ಅದೇ ದಿವಸ ವಾರ್ ರೂಮ್ ಸ್ಟಾರ್ಟ್ ಮಾಡಿದರು. ಅದೇ ದಿವಸ ನಮ್ಮ ಎಲ್ಲ ಇನ್ಚಾರ್ಜ್ನವರ ಫೋನ್ ನಂಬರ್ ಪ್ರೆಸ್ಸಿಗೆ ರಿಲೀಸ್ ಆಯಿತು. ಆ ದಿನದಿಂದಲೇ ನಮಗೆ ಎಂಕ್ವೈರಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ದಿವಸದಿಂದ ನಾವು ಊಟ ಸಪ್ಲೈ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಕಿಟ್ ಸಪ್ಲೈ ಮಾಡುವಂಥದ್ದು ಸ್ವಲ್ಪ ದಿವಸದ ನಂತರ ಸ್ಟಾರ್ಟ್ ಆಯಿತು, ಒಂದು 10-15 ದಿವಸದ ನಂತರ ಸ್ಟಾರ್ಟ್ ಆಯಿತು. ಹಾಗೆ ಜಿಲ್ಲೆಯ ಮೂಲೆಗಳಿಂದ ಫೋನ್ ಬರ್ತಾ ಇತ್ತು. ಇದು ಅನಿರೀಕ್ಷಿತವಾಗಿ ಸಡನ್ ಲಾಕ್ಡೌನ್ ಆದ್ದರಿಂದ ಎಲ್ಲರನ್ನು ಈಗ ಕೆಲವರು ಬೆಂಗಳೂರಿಂದ ಬಂದವರು ಇಲ್ಲಿ ಸಿಕ್ಕಾಕೊಂಡಿದ್ರು, ಬೊಂಬೈಯಿಂದ ಬಂದವರು ಸಿಕ್ಕಾಕೊಂಡಿದ್ರು, ಎಲ್ಲೆಲ್ಲಿದ್ದರೂ ಅಲ್ಲೆಲ್ಲಿ ಅವರಿಗೆ ನಿಲ್ಲುವಂಥ ವ್ಯವಸ್ಥೆ, ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆ ಸುಸಜ್ಜಿತವಾಗಿ ಮಾಡಿದ್ದೇವೆ ಕಳೆದ ಬಾರಿ. ಅದೇ ರೀತಿ ನನ್ನ ವಾರ್ಡಿನಲ್ಲಿ ಲಾಸ್ಟ್ ಟೈಮೇ ನಾವು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೆವು.
ನಮ್ಮ ಕಾರ್ಯಕರ್ತರ ಮುಖಾಂತರ ಕಳೆದ ಬಾರಿ ಒಂದು ನಾನು ನೆನಪು ಮಾಡಲಿಕ್ಕೆ ಬಯಸುವಂಥದ್ದು, ಮುಂಬೈಯಿಂದ ಬೇರೆ ಹೊರ ಊರುಗಳಿಂದ ಬಂದವರು ಇಲ್ಲಿ ಸಿಲುಕಿಕೊಂಡಂಥ ಪ್ರಸಂಗಗಳು ಕೂಡ ನಡೆದಿದೆ. ಬಹುಶಃ ಗೊತ್ತಿರ್ಬೋದು, ನಡೆದಿದ್ದು. ಅವರನ್ನ ಕೆಲವರನ್ನ ಅವರು ಪಾಸಿಟಿವ್ ಆದಂಥ ಸಂದರ್ಭದಲ್ಲಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಬೇಕು, ಇಂಥ ಎಲ್ಲ ಗೊಂದಲಗಳೆಲ್ಲ ಇದ್ದು ಅದನ್ನು ಹೇಗೆ ನಿಭಾಯಿಸ್ತೀರಿ? ಅಲ್ಲಿ ಎಲ್ಲ ವಿಧದಲ್ಲಿ ನಮಗೆ ಯಾವ ಯಾವ ವಿಧ ಬೇಕು. ನಮಗೆ ಆಹಾರ ಖಾಲಿ ಮಾತ್ರ ಅಲ್ಲ, ಆಸ್ಪತ್ರೆ, ನಮಗೆ ಹೋಗ್ಲಿಕ್ಕೆ ಬಸ್ ಇಲ್ಲ, ನಮಗೆ ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ. ಹೌದು, ಎಲ್ಲದ ಪ್ರತಿಯೊಂದಕ್ಕೂ ನಾವು ಸಂಸದರು ವ್ಯವಸ್ಥೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಕಳೆದ ಬಾರಿಯೂ ಶಾಸಕರು ಸಂಸದರು ಎಲ್ಲ ಸೇರಿ ಮಾಡಿದ್ರಿಂದ ನಮಗೆ ಬಹಳ ಉಪಯೋಗ ಇದೆ. ನಮಗೆ ನಾವು ಪ್ರಥಮವಾಗಿ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿ ಬಂದವರು. ಕಾರ್ಪೊರೇಷನ್ ಲಿಮಿಟೆಡ್ ಅನುಭವ ಇತ್ತು. ಸಂಸದರು ನೇರವಾಗಿ ನಮಗೆ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಇದರಿಂದ ತುಂಬ ಅನುಭವ ನಮಗೆ ಆಗಿದೆ. ಅದೇ ರೀತಿ ಅವರ ಅನುಭವ ಹಾಗೂ ನಮ್ಮ ಶಾಸಕರು ವೇದವ್ಯಾಸ ಕಾಮತ್ರವರು ಪ್ರತಿದಿನ ಹಿಂದಿನ ಲಾಕ್ಡೌನ್ ಟೈಮಲ್ಲಿ ಸಂಸದರು ಬೆಳಿಗ್ಗೆ 7 ಗಂಟೆ ಬಂದರೆ ರಾತ್ರಿ 10 ಗಂಟೆ ತನಕ ವಾರ್ ರೂಮಲ್ಲಿ ಕೂತ್ಕೊಳ್ತಿದ್ರು. ಆದ್ದರಿಂದ ನಮಗೆ ಯಾವುದೇ ಕಾರ್ಯಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಿರ್ಲಿಲ್ಲ. ಎಲ್ಲದನ್ನು ಸಾಲ್ವ್ ಮಾಡಿಕೊಂಡು ಹೋಗ್ತಿದ್ದೆವು. ಇಲ್ಲಿಂದ ಬಂದು ಸಿಕ್ಕಾಕೊಂಡವರಿಗೆ ರೂಮ್ ಮಾಡಿಕೊಂಡು ಅವರನ್ನು ಅಲ್ಲಿ ನಿಲ್ಲಿಸೋದು. ಒಂದು ಫ್ಯಾಮಿಲಿ ಬಂದು ಇಲ್ಲಿ ಸಿಕ್ಕಾಕೊಂಡಿತ್ತು. ಅವರು 4 ತಿಂಗಳು ಇಲ್ಲೇ ಇದ್ದರು. ಸಪ್ರೇಟ್ ಒಂದು ಅವ್ರಿಗೆ ಮನೆ ಮಾಡಿ ಕೊಟ್ಟಿತ್ತು. ನಮ್ಮದೇ ಸದಸ್ಯರು ಒಬ್ಬರು ಕಾರ್ಪೊರೇಷನ್ ಓಟಿಗೆ ಎಲೆಕ್ಷನ್ಗೆ ನಿಂತವರು, ನಮ್ಮದು ಸುಜನ್ ದಾಸ್ ಅಂತ, ಅವರು ಅದರ ವ್ಯವಸ್ಥೆ ಮಾಡಿದ್ರು. ಸಂಸದರ ಆದೇಶದ ಮೇರೆಗೆ ಅವರು ವ್ಯವಸ್ಥೆ ಮಾಡಿ ನಿಲ್ಲಿಸಿದರು. ಹಾಗೆ ತುಂಬ ಕಳೆದ ಬಾರಿ ತುಂಬ ಕಷ್ಟ ಇತ್ತು ನಿಭಾಯಿಸಲಿಕ್ಕೆ. ಮೂಲೆ ಮೂಲೆಗಳಿಂದ ಫೋನ್ ಬರ್ತಿತ್ತು, ನಮಗೆ ಅಲ್ಲಿ ಒಂದು ಊಟ ಬೇಕಾದರೂ ನಾವು ತಲುಪಿಸಬೇಕು. ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡಿದಂಥದ್ದು ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ರ. ಅವರ ಸೇವಾಂಜಲಿ ಸೇವಾ ಟ್ರಸ್ಟ್ನ ಮುಖಾಂತರ 5 ಗಾಡಿಗಳನ್ನು 5 ಟೀಮ್ಗಳನ್ನು ಇಟ್ಟು ಯಾವುದೇ ಹೊತ್ತು ಕಾಲ್ ಮಾಡಲಿ, ಈಗ ಸಡನ್ ಆಗಿ ನಮಗೆ ಒಂದು 50 ಊಟ ಬೇಕು, ನಾವು ಇಲ್ಲಿ ಸಿಕ್ಕಾಕಿಕೊಂಡು ಹೇಳಿದ್ರೆ ಸಹ ಆಗಲೇ ರೆಡಿ ಮಾಡಿಕೊಂಡೋಗಿ ತಲುಪಿಸುವಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ, ಯಶಸ್ವಿಯಾಗಿ ಮಾಡಿದ್ದೇವೆ. ಕಳೆದ ಬಾರಿಗೂ ಈ ಬಾರಿಗೂ ನೀವು ಏನು ವ್ಯತ್ಯಾಸ ಕಂಡ್ರಿ ಲಾಕ್ಡೌನ್ ಸಂದರ್ಭದಲ್ಲಿ? ಕಳೆದ ಬಾರಿ ಅನಿರೀಕ್ಷಿತವಾಗಿ ಲಾಕ್ಡೌನ್ ಮಾಡಿದ ಅಂಗಡಿ ಮುಂಗಟ್ಟುಗಳು ಓಪನ್ ಇರಲಿಲ್ಲ. ಈ ಬಾರಿ ಅನೌನ್ಸ್ ಮಾಡಿ ಲಾಕ್ಡೌನ್ ಆಗಿದೆ, ಇಂಥ ದಿನದಿಂದ ನಾವು ಲಾಕ್ಡೌನ್ ಮಾಡ್ತೇವೆ. ಅದು ಹಂತವಾಗಿ ಮಾಡಿದ್ದೇವೆ ನಾವು. ಆದರೂ ನಮಗೆ ಅಂಗಡಿ ಹೋಗಿ ಸಾಮಗ್ರಿಗಳನ್ನು ತರಲಿಕ್ಕೆ ಟೈಮಿಂಗ್ಸ್ ಇತ್ತು, ರಿಲೀಫ್ ಟೈಮ್ ಇತ್ತು. ಆದುದರಿಂದ ಈ ಸಲ ಖಾಲಿ ಆಸ್ಪತ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾಕಂದರೆ ಕಳೆದ ಬಾರಿ ಆಯುಷ್ಮಾನ್ ಕಾರ್ಡಲ್ಲಿ ಯಾರು ಹೋಗಿ ಅಡ್ಮಿಟ್ ಆದರೆ ಸಹ ಫ್ರೀ ಇತ್ತು. ಆದರೆ ಅದು ದುರುಪಯೋಗ ಆಗ್ತದೆ, ಎಲ್ಲರೂ ಸ್ವಲ್ಪ ಏನು ಎಸಿಂಪ್ಟಮ್ಯಾಟಿಕ್ ಇದ್ದವರು ಸಹ ಹೋಗಿ ಆಸ್ಪತ್ರೆಯಲ್ಲಿ ಮಲಗ್ತಾರೆ ಅಂತ ಹೇಳಿ ಸ್ಟಾರ್ಟಿಂಗ್ ICU ಮತ್ತು ವೆಂಟಿಲೇಟರ್ನವರಿಗೆ ಮಾತ್ರ ಆಯುಷ್ಮಾನ್. ಆ ಸಂದರ್ಭದಲ್ಲಿ ತುಂಬ ಫೋನ್ ಕರೆಗಳು ಬರ್ತಾ ಇತ್ತು, ಯಾವ ಹಾಸ್ಪಿಟಲ್ ಸಿಗ್ತದೆ, ಎಲ್ಲಿ ICU ಉಂಟು, ಎಲ್ಲಿ ವೆಂಟಿಲೇಟರ್ ಉಂಟು. ಮತ್ತು ಹೆಚ್ಚಿನ ಜನರು ಅವರಿಗೆ ಸ್ಯಾಚುರೇಷನ್ ಕಡಿಮೆಯಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಆದ ಕೂಡಲೇ ಹೇಳೋದು ನಮಗೆ ವೆಂಟಿಲೇಟರ್ ಬೇಕು ಅಂತ. ಆ ಸಮಸ್ಯೆ ಅಂದರೆ ಜನರಿಗೆ ಯಾರಾದರೂ ಹೇಳ್ತಾರೆ ಅವರಿಗೆ ವೆಂಟಿಲೇಟರ್ ಬೇಕು ಅಂತದ್ದು, ವೆಂಟಿಲೇಟರ್ ಬೇಕು ಅಂತಲ್ಲ. ಇಲ್ಲಿ ಎಷ್ಟಿರೋದು 100-110 ವೆಂಟಿಲೇಟರ್ ಇದ್ದದ್ದು, ಆದರೆ ಸಾಕಾಗ್ತಿತ್ತು ವೆಲ್ನಕ್ಕಲ್ಲಿ ಅಷ್ಟು ಕಳೆದ ಬಾರಿ ನೀವು ನೋಡಿದಿರಿ, ಫಸ್ಟ್ ವೇವ್ ಅಲ್ಲಿ ಖಾಲಿ 12 ವೆಂಟಿಲೇಟರ್ ಇದ್ದದ್ದು. ಹೌದು, ಇಷ್ಟು ವರ್ಷದಿಂದ ಇದ್ದದ್ದು 12 ವೆಂಟಿಲೇಟರ್. ಅದರಲ್ಲಿ 2-3 ಸರಿ ಇರಲಿಲ್ಲ. ಸಂಸದರ ಸತತ ಪ್ರಯತ್ನದಿಂದ 100 ವೆಂಟಿಲೇಟರ್ ತನಕ ಬಂದಿದೆ. ಮತ್ತೆ 90 ವೆಂಟಿಲೇಟರ್ ಎಡಿಷನಲ್ ತರಿಸಿದ್ದೇವೆ. 70 ವೆಲ್ನಕ್ಕಿಗೆ ಯೂಸ್ ಮಾಡ್ಲಿಕ್ಕೆ, 20 ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಯೂಸ್ ಮಾಡ್ಲಿಕ್ಕೆ. ಆ ಪ್ರಯತ್ನ ಈ ವರ್ಷ ನಮಗೆ ಸ್ವಲ್ಪ ಸುಲಭ ಆಗಲಿಕ್ಕೆ ಕಾರಣ ಆಯಿತು. ವೆನ್ಲಾಕ್ಗೆ ಸಂಬಂಧಪಟ್ಟ ಹಾಗೆ ನೀವೇ ಈಗಾಗಲೇ ಹೇಳಿದಾಗೆ ಸುಮಾರು 100 ವೆಂಟಿಲೇಷನ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ. ಪ್ಲಾಂಟ್ನ ಕೆಲಸ ಕೂಡ ಆಗ್ತಾ ಇದೆ, ಯಾವಾಗ ರೆಡಿ ಆಗ್ಬೋದು ಅದು? ಇಲ್ಲ, ಪ್ಲಾಂಟ್ ಆಲ್ರೆಡಿ ಫಿಕ್ಸ್. ಒಂದು ಆಕ್ಸಿಜನ್, ಅದು ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇತ್ತು, ಒಂದಿತ್ತು 6000 ಲೀಟರ್. ಇನ್ನೊಂದು 6000 ಲೀಟರ್ದು ಪ್ಲಾಂಟ್ ತರಿಸಿ ಅದನ್ನು ಅಸೆಂಬ್ಲಿಂಗ್ ಮಾಡಿ, ಅದನ್ನು ಅಸೆಂಬ್ಲಿಂಗ್ ಮಾಡಿದ ದಿವಸ ನಾನು ಶಾಸಕರೊಟ್ಟಿಗೆ ನಾವು ಅಲ್ಲೇ ನಿಂತು ಆ ಕಾರ್ಯವನ್ನು, ಯಾಕಂತ ಹೇಳಿದ್ರೆ 1 ಗಂಟೆ ಆಕ್ಸಿಜನ್ ಲೈನ್ ಬಂದ್ ಮಾಡ್ಲಿಕ್ಕಿತ್ತು, ಒಂದರಿಂದ ಒಂದಕ್ಕೆ ಲಿಂಕ್ ಮಾಡಲಿಕ್ಕೆ 1 ಗಂಟೆ ಬಂದ್ ಮಾಡ್ಲಿಕ್ಕಿತ್ತು. ವಾರ್ ರೂಮ್ ಇಂದ ಸೀದಾ ನಾನು ಶಾಸಕರೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ನಿಂತು ಕೆಲಸ ನೋಡಿ, ಯಾಕಂತ ಹೇಳಿದ್ರೆ 1 ಗಂಟೆ ಬಂದ್ ಮಾಡಿದ್ರೆ ಆದರೆ ಅದಕ್ಕೆ ಪ್ಯಾರಲಲ್ ಆಗಿ ಸಿಲಿಂಡರ್ ಇಂದ ಪ್ರೆಷರ್ ಕೊಟ್ಟಿದ್ದೆವು. 1 ಗಂಟೆಯಲ್ಲಿ ಕೆಲಸ ಕಾರ್ಯಗಳನ್ನು ಮುಗಿಸಿದರೆ ಲೈನ್ ಚಾರ್ಜ್ ಮಾಡಿ ಆಗಿದೆ. ಈಗ 2 ಸಿಲಿಂಡರ್ ವರ್ಕ್ ಆಗ್ತಾ ಉಂಟು. ಆದ್ದರಿಂದ ಈಗ ಆಕ್ಸಿಜನ್ ಇದು ಸಮಸ್ಯೆ ಇಲ್ಲ ವೆನ್ಲಾಕಲ್ಲಿ. ಬೆಡ್ನ ಸಮಸ್ಯೆಗಳು ಇನ್ನು ಜಾಸ್ತಿ ಮಾಡಲಾಗಿದೆಯಾ? ಸುಮಾರು 200 ಬೆಡ್ಗಳು ಬೇಕು ಅಂತ ಅನ್ನುವಂಥ ಒಂದು ಡಿಮಾಂಡ್ ಇತ್ತು ವೆನ್ಲಾಕ್ನಲ್ಲಿ. ಆದರೆ ವೆನ್ಲಾಕಲ್ಲಿ ಬೆಡ್ ನಮಗೆ ನಾರ್ಮಲ್ ಬೆಡ್ ಬೇಕಾದಷ್ಟು ಇತ್ತು. ಎಲ್ಲ ಸಮಸ್ಯೆ ಏನಂತ ಹೇಳಿದ್ರೆ, ಜನರು ಜ್ವರ ಬಂದರೆ ಸಹ ಸೀದಾ ಹೋಗಿ ಡಾಕ್ಟರಲ್ಲಿ ಹೋಗದೆ ಸ್ಯಾಚುರೇಷನ್ ಕಡಿಮೆ ಆದಾಗ ಅವರಿಗೆ ಆಕ್ಸಿಜನ್ನೇ ರಿಕ್ವೈರ್ಮೆಂಟ್ ಬರ್ತಾ ಇತ್ತು. ಆದ್ರಿಂದ ಮಾತ್ರ ಬೆಡ್ಡಿನ ಸಮಸ್ಯೆ ಆದದ್ದು. ಮೊದಲೇ ನಾವು ಹೋಗಿ ಟೆಸ್ಟ್ ಮಾಡಿ ಅದಕ್ಕೆ ಮದ್ದು ತಗೊಂಡಿದ್ರೆ ಆಕ್ಚುಲಿ ಆಕ್ಸಿಜನ್ ಲೆವೆಲ್ ಬೇಕು ಅಂತ ಆಗುದಿಲ್ಲ. ಆದರೆ ವೆನ್ಲಾಕಿನಲ್ಲಿ ಈ ಜಿಲ್ಲಾಡಳಿತ, ನಮ್ಮ DC ಅವರೇ ಡಾಕ್ಟರ್ ಆದ್ರಿಂದ
ಚಂದ ಮಾಡಿ ನಿಭಾಯಿಸಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ಮಾನ್ಯ ಮೇಯರ್ ಅವರ ನೇತೃತ್ವದಲ್ಲಿ ನಮ್ಮ ಕಮಿಷನರ್ನವರು ಸೇರಿ ಉಸ್ತುವಾರಿ ಮಂತ್ರಿಗಳು ಪ್ರತಿ ವಾರಕ್ಕೊಮ್ಮೆ ಮೀಟಿಂಗ್ ಕರೆದು ಏನೆಲ್ಲ ವ್ಯವಸ್ಥೆ ಆಗಬೇಕು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ರಿಂದ ನಮ್ಮ ಮಂಗಳೂರು ದಕ್ಷಿಣದ ಉತ್ತರದ ಶಾಸಕರು ಹಾಗೂ ಪ್ರತಿ DC ಅವರ ಮೀಟಿಂಗಿಗೆ ನಮ್ಮ ಎಲ್ಲ ಜಿಲ್ಲೆಯ 8 ಶಾಸಕರು ಬರ್ತಾ ಇದ್ರು. ಅದರಿಂದ ವ್ಯವಸ್ಥಿತವಾಗಿ ಈ ಸಲ ಕೆಲಸ ಕಾರ್ಯಗಳು ಆಗಿದೆ. ಈ ಬಾರಿ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಬಗ್ಗೆ ಬಹಳಷ್ಟು ಗೊಂದಲಗಳಾಗಿತ್ತು. ಮತ್ತು ದರ ಪಟ್ಟಿಗಳ ಬಗೆಗೂ ಕೂಡ ರೇಟ್ಗಳು ಒಮ್ಮಿಂದ ಮೇಲೆ 6 ಲಕ್ಷ 8 ಲಕ್ಷ ಎಲ್ಲ ಬಂದದ್ದು. ಹೌದು, ಅಂಥ ಕೇಸುಗಳು ತಮಗೆ ಬಂದಿದ್ದಾವ? ತಮಗೆ ಕರೆ ಮಾಡಿದಾರ ಜನರು? ಹೇಗೆ ನಮಗೆ ವಾರ್ ರೂಮ್ ಅಲ್ಲಿ ತುಂಬಾ ಕರೆಗಳು ಬಂದಿದೆ ಅಂತ. ನಾವು ವಾರ್ ರೂಮ್ ಅಲ್ಲಿ ಇರುವಾಗ ಕರೆಗಳು ಬಂದಿದೆ. ಸ್ಪೆಷಲ್ ಆಗಿ ನನ್ನ ವಾರ್ಡಿಂದ ಹಾಗೆ ಬರಲಿಲ್ಲ, ವಾರ್ ರೂಮಿಗೆ ಬಂದಿದೆ. ವಾರ್ ರೂಮಿಗೆ ಬಂದ ಕೂಡಲೇ ನಾವೇನು ಮಾಡಿದ್ವಿ, ನಮ್ಮ ಸಂಸದರು, ಶಾಸಕರು, ಉಸ್ತುವಾರಿ ಸಚಿವರು ಒಟ್ಟು ಸೇರಿ ಪ್ರತಿ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೇವೆ. DC ಅವರ ನೇತೃತ್ವದಲ್ಲಿ ನಾನು ಇದ್ದೆ ಅವರ ಜೊತೆ. ಅಲ್ಲಿ ಎಲ್ಲ ಆಡಳಿತ ಮಂಡಳಿಯವರನ್ನು ಕರೆದು ಹೇಳಿದ್ದಾರೆ, ನೋಡಿ ನೀವು ಇಷ್ಟು ರಿಸರ್ವೇಷನ್ ಮಾಡಿದ್ದೀರಿ. ಈಗ ಆಯುಷ್ಮಾನ್ ಸ್ಟಾರ್ಟಿಂಗಿಗೆ ICU ಮತ್ತು ವೆಂಟಿಲೇಟರ್ಗೆ ಮಾತ್ರ ಇತ್ತು, ಅದರ ನಂತರ ಎಲ್ಲ ನಾರ್ಮಲ್ ಬೆಡ್ಗೆ ಸಹ ಆಗಿದೆ. ಅದರ ನಂತರ ಹೇಳಿದ್ರೆ ನೀವು ಏನು ದರ ಫಿಕ್ಸ್ ಮಾಡಿದೆ ಸರ್ಕಾರ, ಅದಕ್ಕೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರರನ್ನು ನೇಮಿಸಿದೆ. ಯಾವಾಗ ಹಾಸ್ಪಿಟಲ್ ಭೇಟಿ ಕೊಟ್ಟೆವು ಅಲ್ಲಿಂದ ಆರೋಗ್ಯ ಮಿತ್ರನವರಿಗೆ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಇನ್ನು ಪ್ರತಿಯೊಂದು ಬಿಲ್ ಸರ್ಟಿಫೈ ಮಾಡಬೇಕು. ಪ್ರೈವೇಟ್ ಬೆಡ್ ಅಲ್ಲಿ ಇರಲಿ, ಆಯುಷ್ಮಾನ್ ಬೆಡ್ ಅಲ್ಲಿ ಇರಲಿ, ಪ್ರತಿಯೊಂದು ಬಿಲ್ಲನ್ನು ಸರ್ಟಿಫೈ ಮಾಡಬೇಕು, ನಿಮ್ಮ ಸಿಗ್ನೇಚರ್ ಹಾಕಬೇಕು. ನಮ್ಮದಕ್ಕಿಂತ ರೇಟ್ಗಿಂತ ಜಾಸ್ತಿ ಅವರು ಚಾರ್ಜ್ ಮಾಡಿದ್ರೆ ಅವರಿಗೆ ಹಿಂದೆ ತೆಗೆಸಿ ಕೊಡಬೇಕು. ಅದನ್ನು ಪಾರ್ಟಿಯವರು ಬಂದು ನಿಮ್ಮ ಹತ್ರ ಹೇಳಬೇಕು ಅಂತೇಳಿ ಅದು ಒಂದಷ್ಟು ಗೊಂದಲಗಳು ಆದ ನಂತರ, ಅಂದ್ರೆ ಆಗುವುದಕ್ಕಿಂತ ಮೊದಲು ಅದನ್ನ ಅವರು ಏನು ಒಂದು ಫಿಕ್ಸ್ ಮಾಡಿದ್ರು ಅದನ್ನೇ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬಂತ, ಅಥವಾ ಆಗ್ಲೇ ಅಂತ 2-3 ಕೇಸ್ ಬಂದಿತ್ತು. ಅದನ್ನೆಲ್ಲ ಅವರ ಹತ್ರ ಮಾತಾಡಿ DC ಅವರ ಮುಖಾಂತರ ಮಾತಾಡಿ ಎಲ್ಲ ಅದನ್ನು ಸರಿ ಮಾಡಿ ಅವರಿಗೆ ಎಷ್ಟು ಕಡಿಮೆ ಮಾಡೋದನ್ನೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ. ನಾವು ವಾರ್ ರೂಮ್ ಇಂದ ಅಂತ ತುಂಬಾ ಕೆಲಸ ಕಾರ್ಯಗಳು ಆಗಿದೆ. ಮತ್ತೆ ಈ ತರದ್ದು ಕಂಪ್ಲೇಂಟ್ ಬಂದ ನಂತರ ಪ್ರತಿಯೊಂದು ಆಸ್ಪತ್ರೆಗೆ ಭೇಟಿ ನೀಡಿ ನೀವು ಹೀಗೆ ಮಾಡಬಾರ್ದು. ಮತ್ತೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅವರಲ್ಲಿ 10 ICU ಉಂಟು. ಆಯುಷ್ಮಾನ್ಗೆ ಅಂತ ಹೇಳಿ 5 ರಿಸರ್ವ್ ಕೊಟ್ಟಿರ್ತಾರೆ, 50% ಕೊಡಬೇಕು ಅಂತ ಸರ್ಕಾರದ ಆದೇಶ ಇತ್ತು. DC ಅವರು, ನಮ್ಮ ಉಸ್ತುವಾರಿ ಮಂತ್ರಿಯವರು ಹೇಳಿದ್ದಾರೆ, 1-2 ಜಾಸ್ತಿ ಇದ್ರೆ ಅಲ್ಲಿ ಖಾಲಿ ಇದ್ರೆ ಆಯುಷ್ಮಾನ್ ಅಲ್ಲಿ ಸೇರಿಸಿ ನೀವು ಮಾಡಿ, ಬಡವರು ಬಂದ್ರೆ. ನೀವು ನಮ್ಮ ಹತ್ರ 5 ಇರುದು, ನಮ್ಮ ಹತ್ರ 5 ಅದಕ್ಕಿಂತ ಒಂದು ಈಚೆಗೆ ಆಗುದಿಲ್ಲ ಅಂತ ಹೇಳುವಂಥದ್ದು ಮಾಡಬೇಡಿ. 1-2 ಜಾಸ್ತಿ ಇದ್ರೆ ಸಹ ಆಯುಷ್ಮಾನ್ ಅಲ್ಲಿ ಸೇರಿಸಿ ಅಂತ ಆರೋಗ್ಯ ಮಿತ್ರರವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪ್ಲಸ್ ಆಯುಷ್ಮಾನ್ ಭಾರತದ್ದು ನಮ್ಮ ನೋಡಲ್ ಆಫೀಸರ್ಸ್ ಇದ್ದಾರೆ, ಅವರಿಗೆ ಸಹ ಹೇಳಿದ್ದಾರೆ. ಅದರ ನಂತರ ಇಂಥ ಪ್ರಾಬ್ಲಮ್ಗಳು ಆಗಲಿಲ್ಲ. ಆನಂತರ ಆಗಲಿಲ್ಲ ಎಲ್ಲೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ. ಬಹುಶಃ ಆರಂಭದ ಸಂದರ್ಭದಲ್ಲಿ ರೆಮ್ಡಿಸಿವಿರ್ ಇಲ್ಲ, ಮತ್ತೊಂದಿಲ್ಲ, ಮದ್ದಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಅನ್ನುವಂಥ ಕೆಲವು ಸಮಸ್ಯೆಗಳು ಬಂತು. ನಾನು ಅಂದರೆ ಬೇರೆ ಜಿಲ್ಲೆಗಳಿಗೆ, ಮಂಗಳೂರಿನಲ್ಲಿ ಅಂಥ ಸಮಸ್ಯೆಗಳಾಯಿತು. ಮದ್ದುಗಳಿಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ. ರೆಮ್ಡಿಸಿವಿರ್ನ ಬಗ್ಗೆ ಅಷ್ಟೇನಿರಲಿಲ್ಲ. ಇದು ಸೇಮ್ ನಾನು ಹೇಳಿದಲ್ಲಿ ನಿಮ್ದು ವೆಂಟಿಲೇಟರ್ ಟೈಪ್ ಅದೇ ರೀತಿ. ಯಾರು ಕೇಳಿದ್ರೆ ಸರ್ ರೆಮ್ಡಿಸಿವಿರ್ ಬೇಕು ಅಂತ. ಅದು ಜ್ವರ ಬಂದು ಎಷ್ಟು ದಿವಸದ ಒಳಗೆ ತಗೊಳ್ಬೇಕು, ಎಷ್ಟು ದಿವಸ ನಾಲೆಜ್ ಇಲ್ಲ. ತಿಳುವಳಿಕೆ ಕೊಡುವಂತ ಕೆಲಸಗಳು ಕೂಡ ಆಗ್ಬೇಕು. ಇದ್ದಕ್ಕಿದ್ದಾಗಿ ನಮಗೆ ವೆಂಟಿಲೇಷನ್ ಹಾಕ್ಬೇಕು. ನೋಡಿ, ನಮಗೆ ವಾರ್ ರೂಮ್ಗೆ ಬರುದೇ ಫೋನ್ ವೆಂಟಿಲೇಟರ್ ಬೇಕು ಅಂತ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನೀವು ಪೇಷಂಟ್ ಪಾರ್ಟಿ ಹತ್ರ ಯಾರಿದ್ದೀರಿ, ಇದು ಏನಾಗ್ತದೆ ಅಂತ 3-4 ಜನ ಸುತ್ತು ಬಿಡದು ವೆಂಟಿಲೇಟರ್ ಬೇಕು ಅಂತ ಫೋನ್ ಮಾಡಿ, ಅಲ್ಲಿ ಯಾರಿದ್ದಾರೆ ಅವರಿಗೆ ನಮಗೆ ಕಾಂಟ್ಯಾಕ್ಟ್. ವೆಂಟಿಲೇಟರ್ನ ಕಷ್ಟ ಮತ್ತೆ ಗೊತ್ತಾಗುತ್ತೆ. ಏನು ಆಕ್ಸಿಜನ್ ಬೇಕಾದವರಿಗೆ ಸಹ ವೆಂಟಿಲೇಟರ್ ಬೇಕು ಅಂತಲೇ ಹೇಳುದು. ಮತ್ತೆ ನಮಗೆ ಸೀದಾ ನಮಗೆ ಫೋನ್ ಮಾಡಿ ಅವರ ಹತ್ರ ನಿಮ್ಮ ಕೋಆರ್ಡಿನೇಟರ್ ಯಾರಿದ್ದಾರೆ ಅವರಿಗೆ ಫೋನ್ ಮಾಡಿ ಅಂತ. ಇಲ್ದಿದ್ರೆ ನಾವು ಪೇಷಂಟ್ ಪಾರ್ಟಿ ಯಾರು ಕನ್ಸಲ್ಟ್ ಮಾಡ್ತಿದ್ದಾರೆ ಆ ಡಾಕ್ಟರ್ಗೆ ನಾವು ಕೋಆರ್ಡಿನೇಟ್ ಮಾಡಿ, ನಮ್ದು ವೆಂಟಿಲೇಟರ್ಗೆ ಅಂತ ಸಪರೇಟ್ ಸೆಲ್ ಮಾಡಿದ್ರು, ವೆಂಟಿಲೇಟರ್ನ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ. ಈಗ ನಾನು ಆಸ್ಪತ್ರೆ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇದ್ರೆ ಸಹ ವೆಂಟಿಲೇಟರ್ಗೆ ಇನ್ನೂ 2-3-4 ಜನದ ಟೀಮ್ ಬೇರೆ ಮಾಡಿದ್ರು. ಆ ರೀತಿ ವ್ಯವಸ್ಥಿತವಾಗಿ ಮಾಡಿದೆ. ಹಾಗೆ ಆ ಪೇಷಂಟ್ ಪಾರ್ಟಿನ ಯಾರು ನೋಡ್ಕೊಳ್ತಾರೆ ಆ ಡಾಕ್ಟರ್ ನಮ್ಮ ಮತ್ತು ವೆಲ್ಲಕ್ಕಿದ ಡಾಕ್ಟರ್ ಕೋಆರ್ಡಿನೇಟ್ ಮಾಡಿ ವೆಂಟಿಲೇಟರ್ ವ್ಯವಸ್ಥೆ ಬೇಕಾದ್ರೆ ವೆಂಟಿಲೇಟರ್ ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇಲ್ಲಿ ನಾವು ಸ್ವಲ್ಪ ತಿಳ್ಕೊಂಡ್ವಿ ಎಲ್ಲ ರೆಮ್ಡಿಸಿವಿರ್ ಅಂತೆ, ಆಕ್ಸಿಜನ್ ಅಂತೆ, ವೆಂಟಿಲೇಷನ್ ಅಂತೆ, ಇಂಥ ಬಹಳಷ್ಟು ನಾಲೆಜ್ಗಳು, ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂಥ ಮದ್ದುಗಳು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋದು, ಯಾವ ಚಿಕಿತ್ಸೆಗಳನ್ನು ಕೊಡಬೇಕು, ಮತ್ತು ಎಲ್ಲೋ ಒಂದು ರೀತಿಯ ನಮಗೆ ನಾವೇ ಅತಿರೇಕಕ್ಕೆ ಹೋಗುವಂಥದ್ದು, ಇಂಥ ಪರಿಸ್ಥಿತಿಗಳು ನಿಮಗೆ ಏನಾದರೂ ಖಂಡಿತ ಅವರೇ ಅಂದರೆ ಮಾನಸಿಕವಾಗಿ ತುಂಬ ಆತಂಕಕ್ಕೆ ಒಳಗಾಗಿಕೊಂಡು ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಆಗಿದೆ ಅಂತ ಕೆಲವು ಆಗಿದೆ. ಈಗ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇದ್ದವರು ಫೋನ್ ಮಾಡಿ ಅಲ್ಲಿ ವೆಂಟಿಲೇಟರ್ ಇಲ್ಲಂತೆ, ಈಗ ಆಕ್ಸಿಜನ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತಲ್ಲಿ ಅವರಿಗೆ ವೆಂಟಿಲೇಟರ್ ಬೇಕಾಗ್ಬೋದು, ಒಂದು ವೆಲ್ಲಕ್ಕಲ್ಲಿ ರೆಡಿ ಮಾಡ್ತೀರಾ ಅಂತ ತುಂಬಾ ಕರೆಗಳು ಬಂದಿದೆ. ಅವರನ್ನು ಸಮಾಧಾನ ಮಾಡಿಕೊಂಡು ಹಾಗೆ ನಿಭಾಯಿಸ್ತಾ ಇದ್ದೇವೆ. ಹಾಗೆ
ಸಹಜವಾಗಿ ಪರಿಸ್ಥಿತಿ ಬರುವುದಿಲ್ಲ, ಏನು ಹೆದರ್ಬೇಡಿ, ಮತ್ತು ಅವರಿಗೂ ಧೈರ್ಯ ಹೇಳಿ. ಹೌದು, ಹಾಗೆ ಆದರೆ ನಮ್ಮಲ್ಲಿ ರೆಡಿ ಉಂಟು, ನಾವು ನಿಮ್ಮನ್ನು ನೀವು ಆಚೆಯಿಂದ ಕರ್ಕೊಂಡು ಬಂದರೆ ಸಹ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸ್ತೇವೆ ಅಂತ ಹೇಳಿ DHO ಅವರು DMO ಅವರು ಎಲ್ಲಕ್ಕಿದು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ನಮ್ಮದು ಫೋನ್ ಕರೆಗೆ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಕೆಲಸ ಕಾರ್ಯಗಳು. ಈ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಕೂಡ ಒಳಗೆ ನಮಗೆ ಮೊಬೈಲ್ ಕೊಡ್ತಾ ಇಲ್ಲ, ನಮಗೆ ಯಾರು ಇಲ್ಲ, ಮನೆಯವರು ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಇಂಥದ್ದೆಲ್ಲ ಭಾಳ ದೂರುಗಳು ಬರ್ತಾ ಇದೆ. ವೆನ್ಲಾಕ್ನಲ್ಲಂತೂ ತುಂಬ ಒಂದೊಮ್ಮೆ ಭಾಳ ಹೊರಗೆ ಗದ್ದಲಗಳೆಲ್ಲ ಉಂಟಾದಂಥ ಪರಿಸ್ಥಿತಿ ಬಂದಿತ್ತು. ಅವರ ಕೇರ್ಟೇಕರ್ ಅವರನ್ನು ಅವರ ಕೋವಿಡ್ ರೂಮಿಗೆ ಬಿಟ್ಟರೆ ಏನು ಅವಸ್ಥೆ ಆಗ್ತದೆ, ಬಿಡದೇ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಯಾಕೆಂದ್ರೆ ಹೇಳಿದ್ರೆ ಈ ಬಾರಿ ಕಳೆದ ಬಾರಿ ಹಾಗೆ ಸಂಪೂರ್ಣ ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಾಡಾಗಲಿಲ್ಲ ವೆನ್ಲಾಕ್. ಒಂದು ಬ್ಲಾಕ್ ನಾರ್ಮಲ್ ಜನರಲ್ ಡಿಸೀಸ್ಗೆ ಸಹ ಅದನ್ನು ಯೂಸ್ ಮಾಡ್ತಾ ಇದ್ರು. ಆ ಜನರು ಆಚೆ ಈಚೆ ಹೊರಗಡೆ ಅಡ್ಡಾಡಿದ್ದನ್ನು ನೋಡಿ ಇದು ಕೋವಿಡ್ ಪೇಷಂಟ್ ಅನ್ಸ ಅಲ್ಲಿ ಬಿಡ್ತಾರೆ ಇಲ್ಲಿ ಬಿಡ್ತಾರೆ ಅಂತ ಹೇಳಿ ಅಂತ ರೂಮರ್ ಆಗಿ ಎಲ್ಲ ಇಂಥ ಇದಾದ. ಆಕ್ಚುಲಿ ಕೋವಿಡ್ ಪೇಷಂಟ್ ಬೆಡ್ನೊಳಗೆ ಯಾರಿಗೂ ಬಿಡುದಿಲ್ಲ. ಅಲ್ಲಿ ಈಗ ಸಪರೇಟ್ ಡೆಸ್ಕ್ ಹಾಕಿದ್ದೇವೆ ಮಾಹಿತಿಗೋಸ್ಕರ. ಯಾವ ಫ್ಲೋರಲ್ಲಿ ಯಾರ್ಯಾರಿದ್ದಾರೆ ಪೇಷಂಟ್ ಏನಿದ್ರು ಆ ನಂಬರ್ಗೆ ಕಾಲ್ ಮಾಡಿ ಅವ್ರದ್ದು ಪರಿಸ್ಥಿತಿ ಹೇಗೆ ಉಂಟು ಅಂತ ಹೇಳಿ ತಿಳಿಸುವಂತ ಕೆಲಸ ಕಾರ್ಯಗಳು ಆಗ್ತಾ ಉಂಟು ಅಲ್ಲಿ. ಹಾಗೆ ಯಾರನ್ನು ಬಿಡುವಂಥದ್ದು ಇಲ್ಲ. ಈಗ ಪ್ರೈವೇಟ್ ಹಾಸ್ಪಿಟಲ್ ಸಹ ನೋಡಿ, ನೀವು ICU ಅಲ್ಲಿ ಇದ್ರೆ ಸಹ ಮನೆಯವರನ್ನು ಯಾರನ್ನು ನೋಡ್ಲಿಕ್ಕೆ ಬಿಡುದಿಲ್ಲ ಅವರು. ಯಾಕಂದ್ರೆ ಹೇಳಿದ್ರೆ ಅವರ ಸ್ಟಾಫ್ನವರಿಗೆ ಸಹ ರಿಸ್ಕ್ ಇರ್ತದೆ, ಹೊರಗಿನವರು ಎಲ್ಲಿಂದ ಬರ್ತಾರೆ ಏನು ಬರ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಬಾಕಿ ಇದ್ದ ಪೇಷಂಟ್ ನವರಿಗೆ ಸಹ ಸ್ಪ್ರೆಡ್ ಆಗ್ತದೆ. ಆಲ್ರೆಡಿ ಈಗ ಒಂದು ವೇಳೆ ಕ್ಯೂರಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಸಹ ಪುನಃ ಸ್ಪ್ರೆಡ್ ಆಗ್ತದೆ ಅಂತ. ಈ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಕೂಡ ತೆಗೆದುಕೊಳ್ಳಬೇಕಾದಂಥ ಕೇರ್ ಒಬ್ಬ ರೋಗಿಯ ಬಗೆಗೆ ನಾವು ಹೊಸದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ ಅಂತ ಈ ಸಂದರ್ಭದಲ್ಲಿ? ಅಂದರೆ ಜನರ ಆತಂಕಗಳು, ಜನ ಏನೋ ಗೊಂದಲಕ್ಕೀಡಾಗುವಂಥದ್ದು, ನಾವಿಲ್ಲಿ ಅವರಿಗೆ ತಿಳುವಳಿಕೆ ಕೊಡಬೇಕಾದ್ರೆ ನಮಗೂ ಒಂದು ನಾಲೆಜ್ ಬೇಕು. ಹೌದು ಅಲ್ವೇ? ಹೌದು. ಸೊ ಅಂಥ ನಾಲೆಜನ್ನು ಕೂಡ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಅಲ್ಲ. ಈ ವಾರ್ ರೂಮಿಂದ ತುಂಬ ಕಲೀಲಿಕ್ಕೆ ಸಿಕ್ಕಿದೆ ನಮಗೆ. ನಮಗೆ ಖಾಲಿ ನಾವೀಗ ಕಾರ್ಪೊರೇಷನ್ ಲಿಮಿಟಿಗೆ ಮಾತ್ರ ಸೀಮಿತ ಅಲ್ಲ, ಈಗ ಇಡೀ ಜಿಲ್ಲೆದು ಆಗುವೋಗಿ ಏನುಂಟು ಎಲ್ಲ ಗೊತ್ತಾಯಿತು, ಯಾವ ರೀತಿ ನಿಭಾಯಿಸಬೇಕು. ಅದಕ್ಕೆ ನಮ್ಮ ಸಂಸದರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ ನಾವು ಕಾರ್ಪೊರೇಟರ್ ಆದ ಕೂಡಲೇ ನಮಗೆ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ಅನುಭವ ಆಗಿದೆ. ತುಂಬ ಜವಾಬ್ದಾರಿ ನಿಭಾಯಿಸುವುದು ಬೇರೆ, ಆದರೆ ಅದರಿಂದ ಪಡ್ಕೊಂಡ ಅನುಭವ, ಅವರ ಅನುಭವ ಅವರು ಒಟ್ಟಿಗೆ ಇದ್ದುಕೊಂಡು ನಮಗೆ ಕಲಿಸಿದ್ದು. ಸಂಸದರು ಆಗಲಿ ಶಾಸಕರಾಗಲಿ ಒಟ್ಟಿಗೆ ಇರ್ತಾರೆ, ನಮ್ಮೊಟ್ಟಿಗೆ ಇರ್ತಾರೆ. ಏನು ಸಮಸ್ಯೆ ಆದರೂ ನಮಗೆ ನಮ್ಮಿಂದ ಆಗದಿದ್ದರೆ ಅವ್ರ ಹತ್ರ ಕೇಳ್ತೇವೆ, ಅದನ್ನು ಪರಿಹಾರ ಮಾಡಿಕೊಡ್ತಾರೆ. ಅದೇ ರೀತಿ ಕೋವಿಡ್ ಇಂಥ ಬಂದ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಹೆದರ್ತಾರೆ. ಈಗ ಹಿಂದಿನ ಅಲೆಯಷ್ಟು ಈ ಸಲ ಅಷ್ಟು ಭಯ ಇಲ್ಲ. ಮೊದಲು ಒಂದು ಕೇಸ್ ಆದ್ರೆ ಸಹ ಸೀಲ್ ಡೌನ್ ಮಾಡ್ತಿದ್ದದ್ದು, ಯಾರು ಹತ್ತಿರ ಹೋಗ್ತಿದ್ದದ್ದು ಅಂತ ಪರಿಸ್ಥಿತಿ ಇತ್ತು. ಈ ಸಲ ಖಾಲಿ ಹೋಮ್ ಕ್ವಾರಂಟೈನ್ ಮಾಡಿ ಆ ಮನೆಯವರನ್ನು ಇದು ಮಾಡಿಕೊಂಡು ಮಾತ್ರ. ಆದರೆ ಜನರು ಜಾಗೃತರಾದ್ರೆ ಒಂದು ಚೂರು ನಮ್ಮ ಬಾಡಿ ನಾರ್ಮಲ್ ಇದ್ದಕ್ಕಿಂತ ಸಿಂಪ್ಟಮ್ ಏನಾದರೂ ಚೇಂಜಸ್ ಆದರೆ ಇಮಿಡಿಯೇಟ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಮದ್ದು ತಗೊಂಡ್ರೆ ಇಂಥ ಏನು ಪರಿಸ್ಥಿತಿ ಆಗುದಿಲ್ಲ. ಈ ಸಂದರ್ಭದಲ್ಲಿ ಈಗ ಲಾಕ್ಡೌನ್ ಬಗೆಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದದ್ದು. ಅವರಿಗೆ ಬಿಟ್ಟಿದ್ದೀರಿ, ನಮಗೆ ಬಿಡಲಿಲ್ಲ. ಬಹುಶಃ ನಿಮಗೂ ಈ ಸಮಸ್ಯೆಗಳು ಅಂದರೆ ಜನರು ಪ್ರಶ್ನೆ ಮಾಡಿದ್ದಿರ್ಬೋದು, ಯಾಕೆ ಹೀಗೆ ಲಾಕ್ಡೌನು ಸರಿಯಾಗಿ ನಾವು ಮಾಡಿದರೆ ಆಗ್ತಿತ್ತು, ಅಥವಾ ಕೆಲವರು ಲಾಕ್ಡೌನ್ ಕಂಪ್ಲೀಟ್ ಆಗಿ ಮಾಡುವ, ಅಥವಾ ಲಾಕ್ಡೌನೇ ಬೇಡ ಅಂತ ಅನ್ನುವಂಥದ್ದು, ಅಥವಾ ಲಾಕ್ಡೌನ್ ಮಾಡಿದರೆ ಇಷ್ಟು ಸಾಕು ಅಂತ ಅನ್ನುವಂಥದ್ದು. ಇಂಥದ್ದೆಲ್ಲ ಬಹಳ ಗೊಂದಲವಾದಂಥ ಜನರ ಒಂದಷ್ಟು ಅಭಿಪ್ರಾಯಗಳು. ಜನರಲ್ಲಿ ತುಂಬ ವಿಧದವರು ಇರ್ತಾರೆ. ಕೆಲವರು ಲಾಕ್ಡೌನ್ ಬೇಕು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಈಗ ತುಂಬ ಚರ್ಚೆಗಳಾಗಿತ್ತು. ಸಂಜೆ ತನಕ ಇಡೀ ರಶ್ ಆಗುದಿಲ್ಲ ಏನಂತೇಳಿ. ಈಗ ವೀಕೆಂಡ್ ಕರ್ಫ್ಯೂ ಇತ್ತು. ವೀಕೆಂಡ್ ಕರ್ಫ್ಯೂ 2 ದಿವಸ ಬಂದಾದ್ರೆ ಸಹ ಸೋಮವಾರ ದಿವಸ ಜಾತ್ರೆಯಾಗಿ ಜನ ಸೇರ್ತಾ ಇದ್ರು. ಲಾಕ್ಡೌನ್ ಮಾಡೋದು ಯಾವ ಉದ್ದೇಶಕ್ಕೋಸ್ಕರ? ಸ್ಪ್ರೆಡ್ ಆಗಬಾರ್ದು, ಜನರಿಗೆ ಸ್ಪ್ರೆಡ್ ಆಗಬಾರ್ದು, ಅವರೇ ಕಷ್ಟ ಅನುಭವಿಸೋದಲ್ಲ. ಆಸ್ಪತ್ರೆಗಳು ಫುಲ್ ಆದರೆ ಬೇರೆ ಎಲ್ಲಿಗೆ ಮಾಡೋದು? ನಮಗೆ ಖಾಲಿ ನಮ್ಮ ಮೊದಲು ಉಡುಪಿ ಜಿಲ್ಲೆಯಿಂದ ಸಹ ಬರ್ತಾ ಇತ್ತು, ಕೇರಳದಿಂದ ಬರ್ತಾ ಇದ್ರು, ಎಲ್ಲ ಕಡೆಯಿಂದ ಬರ್ತಿದ್ರು. ನಾವು ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಹೌದು. ಆ ರೀತಿ ಇರುವಾಗ ಲಾಕ್ಡೌನ್ ಮಾಡಿ ಸಾಮಾಜಿಕ ಅಂತರ ಕಾಪಾಡಿ ಅಂತ ಹೇಳಿದ್ರೆ, ನೀವು 1ನೇ ಅಲೆ ಮುಗಿದ ನಂತರ 2ನೇ ಅಲೆ ಸ್ಟಾರ್ಟ್ ಆಗೋ ಮೊದಲು ನೀವು ನೋಡಿದಿರಿ ಜಾತ್ರೆಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಜನರು ಹೇಗೆ ಸೇರ್ತಾ ಇದ್ರು, ಹೇಗೆ ಆಗಿದೆ ಅಂತ ನೋಡ್ತಾ ಇದ್ರಿ. ಅದೇ ರೀತಿ ಈ 2ನೇ ಅಲೆ ಬಂದಾಗಿದೆ, ಅದು ಅಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಗಿ ಹೋಗಿದೆ. ಲಾಕ್ಡೌನೇ ಅದಕ್ಕೆ ಪರಿಹಾರ ಇದ್ದದ್ದು. ಆದ್ರೆ ಸಹ ಅದರಲ್ಲಿ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಟೈಮ್ ರಿಲ್ಯಾಕ್ಸೇಷನ್ ಕೊಟ್ಟು ಈ ತರ ಮಾಡಿದೆ. ಎಸ್. ಸೊ ಒಟ್ಟಾರೆಯಾಗಿ ಲಾಕ್ಡೌನ್ನಿಂದ ಜನ ಒಂದಷ್ಟು ಹೊರ ಬರಬೇಕು, ಇದರಿಂದ ಹೇಗಾದರೂ ಮಾಡಿ ಅನ್ನುವಂಥ ಒಂದು ಪರಿಸ್ಥಿತಿ ಕೆಲವರಿಗೆ. ಇನ್ನು ಕೆಲವರಿಗೆ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಈ ಆಹಾರದ ಅಭದ್ರತೆ ಏನು ಕಾಡಲಿಲ್ಲ. ಎಲ್ರಿಗೂ ಕೂಡ ತಿಂದುಣ್ಣುವಂಥ ಒಂದಷ್ಟು ಇದಿತ್ತು. ಅಂದರೆ ಒಂದು 50% ಭಾಗಕ್ಕೆ 50% ಜಾಗ ಜನ ಅಂತೂ ತುಂಬ ಸಮಸ್ಯೆಯನ್ನು ಈಗ ಅನುಭವಿಸಿದ್ದಾರೆ ಅನ್ನುವಂಥದ್ದು.
ಸೊ ಈ ಸಂದರ್ಭದಲ್ಲಿ ಓಕೆ, ನಡುವೆ ತಲಪಾಡಿಯಿಂದ ಸುಮಂತ್ ಅವರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಸುಮಂತ್. ಸರ್ ನಮಸ್ತೆ. ರಾಮದಾಸ್ ಸರ್ ನಮಸ್ತೆ. ಮಾತಾಡಿ ಸರ್. ಮನೋಹರ್ ಶೆಟ್ಟರ್ ಇದ್ದಾರೆ, ಕಾರ್ಪೊರೇಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕದ್ರಿ ಮನೋಹರ್ ಶೆಟ್ಟಿ ಅವರಿದ್ದಾರೆ. ಬಹಳಷ್ಟು ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇವಲ ಒಬ್ಬ ಕಾರ್ಪೊರೇಟರ್ ಆಗಿ ಒಂದಷ್ಟು ಅದೊಂದು ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಕಂಡದ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಷಯಗಳು ಬರ್ತಾ ಇದೆ. ಅವರು ಸುಮಾರು ಕಳೆದ ಅಲೆಗಳಲ್ಲಿ ಕೂಡ, ಕೋವಿಡ್ ಅಲೆಗಳಲ್ಲಿ ಕೂಡ ಅನೇಕ ಕಿಟ್ಗಳನ್ನು ವಿತರಿಸಿದ್ದಾರೆ. ಒಟ್ಟಿಗೆ ಅವರಿಗೆ ಒಂದಷ್ಟು ಯಾರಾದ್ರೂ ಒಂದು ಕಾಲ್ ಮಾಡಿದ್ರೆ ತಕ್ಷಣ ಸ್ಪಂದಿಸುವಂತ ಒಂದು ಮನೋಭಾವನೆ. ಯಾಕಂದ್ರೆ ಯಾವುದೇ ರೀತಿ ಕೂಡ ನಾನು ಆಗುದಿಲ್ಲ ಎನ್ನುವಂತಹ ಮಾತು ಅವರ ಹತ್ರ ಇಲ್ಲ. ಏನಿದ್ರು ಕೂಡ ಮಾಡಿಕೊಡುವ, ಮಾಡ್ತೇನೆ, ಕೊಟ್ಟ ಮಾತಿಗೆ ತಪ್ಪದಂತಹ ಒಬ್ಬ ಜನನಾಯಕ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ದೊಡ್ಡ ವಿಷಯ ಏನು ಅಂತ ಹೇಳಿದ್ರೆ ಕೋವಿಡ್ ವಾರ್ ರೂಮ್ ನಲ್ಲಿ ತಕ್ಷಣ ಯಾವುದೇ ಕ್ಷಣದಲ್ಲಿ ಕೂಡ ಕಾಲ್ ಮಾಡಿದ್ರೆ ಒಂದು ರಿಂಗ್ ಅಲ್ಲಿ ಕಾಲ್ ತೆಗೆಯುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕದ್ರಿ ಮನೋಹರ್ ಶೆಟ್ಟಿ ಅವರು. ಏನು ಸಮಸ್ಯೆ ಇದೆ, ಯಾವ ರೀತಿ, ಎಲ್ಲಿ, ಏನು ವಿಷಯ, ಯಾವ ಕೋಆರ್ಡಿನೇಟರ್, ಯಾವ ಡಾಕ್ಟರ್, ತಕ್ಷಣ ಕಾಲ್ ಮಾಡಿ ಮಾತಾಡಿದಂತ ವ್ಯಕ್ತಿ. ಒಂದಷ್ಟು ಜನರಿಗೆ ಊಟ ಕೊಡೋದ್ರಲ್ಲಾಗಿರ್ಬೋದು, ಕಿಟ್ ಕೊಡುವುದರಲ್ಲಿ ಕೂಡ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ. ಇದೇ ತರ ಅವ್ರ ಸೇವೆ ಕೂಡ ಮುಂದುವರಿತಾನೆ ಇರಲಿ, ಒಂದಷ್ಟು ಜನ ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ನಾನು ಆಶಿಸುತ್ತೇನೆ. ಓಕೆ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಯೂಟ್ಯೂಬಲ್ಲಿ ಕೂಡ ನಿಮಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಜಗದೀಶ್ ಕದ್ರಿ, ಸುಹಾನ್ ಕದ್ರಿ, ಭಾಸ್ಕರ್ ಶೆಟ್ರು, ಸಚಿತ್ ಕೆ, ಭಾಳಷ್ಟು ಮಂದಿ, ರೂಪೇಶ್ ಶೇಟ್ ಅವರು, ಭಾಳ ಮಂದಿ ನಿಮಗೆ ಶುಭಾಶಯಗಳನ್ನು ಯೂಟ್ಯೂಬಲ್ಲಿ ಕೂಡ ಕೋರಿದ್ದಾರೆ. ಓಕೆ, ಸ್ಥಳೀಯ ಮಟ್ಟದಲ್ಲಿ ಅಂದರೆ ತಮ್ಮ ವಾರ್ಡ್ನಲ್ಲಿ ಈ ಸಂದರ್ಭದಲ್ಲಿ ಜನರಿಗೆ ಬಹಳ ಮುಖ್ಯವಾಗಿ ಒಂದು ಕೋವಿಡ್ ಬಂತು ಅಂದರೆ ಎಲ್ಲಿಯಾದರೂ ಈ ಕಂಟೈನ್ಮೆಂಟ್ ಆದದ್ದು ಇಂಥ ಪರಿಸ್ಥಿತಿಗಳೆಲ್ಲ ಆಯ್ತಾ? ಹೌದು, ನನ್ನ ವಾರ್ಡಲ್ಲಿ ಈಗ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಉಂಟು. ಆ ಪದವಿ ಸ್ಕೂಲ್ ಹತ್ರ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಆಗ್ತಾ ಉಂಟು. ಅದರ ಲೇಬರ್ಸಿಗೆ, ಕನ್ಸ್ಟ್ರಕ್ಷನ್ ವರ್ಕ್ ಲೇಬರ್ಸಿಗೆ ಅದು ಒಂದೇ ಸೈಟಲ್ಲಿ 83 ಜನರಿಗೆ ಪಾಸಿಟಿವ್ ಬಂದಿದೆ. ಆದ್ದರಿಂದ ಆ ಒಂದು ಏರಿಯಾವನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿದ್ರು. ಆದರೆ ಈಗ ಎಲ್ಲ ಅವರು ಕ್ವಾರಂಟೈನ್ ಪೀರಿಯಡ್ ಎಲ್ಲ ಮುಗಿದಿದೆ, ಎಲ್ಲ ಕ್ಯೂರ್ ಆಗಿದೆ. ಮತ್ತೆ ಅಂಥದ್ದೇನು ದೊಡ್ಡ ಇದಿಲ್ಲ. ಅಂದರೆ 2-3 ಕನ್ಸ್ಟ್ರಕ್ಷನ್ ಸೈಟ್ ಇದ್ದಿದ್ದರಿಂದ ಪಾಸಿಟಿವ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಯಾಕಂದ್ರೆ ಹೇಳಿದ್ರೆ ನನ್ನ ವಾರ್ಡಲ್ಲಿ ಇಷ್ಟ ತನಕ ಸಾಧಾರಣ ಒಂದು 230 ಚಿಲ್ಲರೆ ಪಾಸಿಟಿವ್ ಆಗಿದೆ. ಆದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಆದದ್ದು ಅಂತ ಹೇಳಿದ್ರೆ ಇದು ಒಂದೇ ಸೈಟಲ್ಲಿ 80 ಚಿಲ್ಲರೆ ಬಂದಿದ್ದರಿಂದ. ಈ ಕೊರೋನಾದ್ರಲ್ಲಿ ಇಷ್ಟು ಪಾಸಿಟಿವ್ 232 ಪಾಸಿಟಿವ್ ಅಲ್ಲಿ ಒಂದು 2 ಡೆತ್ ಆಗಿದೆ. ಕೊರೋನಾದಿಂದಾಗಿ 2 ಡೆತ್ ಆಗಿದೆ ವಾರ್ಡಲ್ಲಿ. ಹೌದು. ಸೊ ಈ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಸೇರಿಸುವಂಥದ್ದು ಅಥವಾ ಆಕ್ಸಿಜನ್ ಅಥವಾ ವೆಂಟಿಲೇಷನ್ಗೆ ಸಂಬಂಧಪಟ್ಟಾಗಿ ವಾರ್ಡಲ್ಲಿ ಇಂಥದ್ದೇನಾದರೂ ಸಮಸ್ಯೆ? ನಮ್ಮದು ವಾರ್ಡಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ವಾರ್ಡಲ್ಲಿ ಹೆಚ್ಚಾಗಿ ಫ್ಲ್ಯಾಟ್ಸ್ ಇರೋದು. ಅವರು ಅವರಷ್ಟಕ್ಕೆ ಹೋಗಿ ಅಡ್ಮಿಟ್ ಆಗ್ತಾರೆ. ಈಗ ಹೆಚ್ಚಿನವರು ಡೈರೆಕ್ಟ್ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಪಾಸಿಟಿವ್ ಇದ್ದವರು. ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಮತ್ತೆ ರಿಪೋರ್ಟ್ ಬರ್ತದೆ, ನಾವು ರಿಪೋರ್ಟ್ ತಗೊಂಡು ಅಲ್ಲಿ ಮತ್ತೆ ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ತಿದ್ದೆವು. ಹಾಗಾಗಿ ಹೆಚ್ಚಿನವರು ಸೀದಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ರು. ಮತ್ತೆ ಕೆಲವರು ಖಾಲಿ ಸಿಂಪ್ಟಮೆಟಿಕ್ ಇದ್ದವರು ಮಾತ್ರ ಮನೆಯಲ್ಲಿ ಕೂತ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ರು. ಓಕೆ, ಕದ್ರಿ ರುದ್ರಭೂಮಿಗೆ ಸಂಬಂಧಪಟ್ಟ ತಮ್ಮ ವಾರ್ಡ್ನಲ್ಲೇ ಇದೆ. ಹೌದು, ಕಳೆದ ಬಾರಿ ಒಂದಷ್ಟು ಗೊಂದಲ ಆಗಿತ್ತು. ಹೌದು, ಹೇಗೆ ನಿಭಾಯಿಸಿದ್ರಿ ಕಳೆದ ಬಾರಿ? ಕಳೆದ ಬಾರಿ ನಾನು ಓಪನ್ ಆಗಿದ್ದೆ. ಜನರಿಗೆ ಮಾತ್ರ ಆ ಒಂದು ಪ್ರಥಮ ಇನ್ಸಿಡೆಂಟ್ ಅಲ್ಲಿ ಮಾತ್ರ ತಪ್ಪು ಮಾಹಿತಿ ಹೋಗಿತ್ತು. ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ. ಮತ್ತೆ ನಾವು ಎಲ್ಲ ಯಾವ ರುದ್ರಭೂಮಿ ಯಾವ್ಯಾವ ಕಾರ್ಪೊರೇಟರ್ನವರ ವಾರ್ಡಲ್ಲಿ ಬರ್ತದೆ ಅವರೆಲ್ಲ ನಾವು ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ಎಲ್ಲ ಶೇರ್ ಮಾಡಿದ್ದೆವು. ನಮ್ಮ ವಾರ್ಡಲ್ಲಿ ಹೆಣ ಸುಡ್ಬಹುದು, ಏನು ತೊಂದರೆ ಇಲ್ಲ, ಅದರಲ್ಲಿ ಇಷ್ಟು ಡಿಗ್ರಿಯಲ್ಲಿ ಅದು ವೈರಾಣು ಎಲ್ಲ ಸಾಯ್ತದೆ ಅಂತ ಹೇಳಿ ಎಲ್ಲ ಹೇಳಿದ್ದೆವು. ಅದರ ನಂತರ ಜನಗಳಿಗೆ ಅರ್ಥ ಆಯ್ತು ನಾವು ವಿರೋಧ ಮಾಡೋದು ತಪ್ಪು ಅಂತ. ಮತ್ತೆ ಬೇರೆ ಯಾರು ವಿರೋಧ ಮಾಡ್ತಿರ್ಲಿಲ್ಲ. ಮತ್ತೆ ಕಳೆದ ಬಾರಿ ಅದು ನಂದಿಗುಡ್ಡೆ ಮತ್ತೆ ಇಲ್ಲಿ ಬೋಳರದಲ್ಲಿ ಮ್ಯಾನೇಜ್ ಹಾಕೊಂಡು ಹೋಯ್ತು. ಆದ್ರೆ ಈ ಬಾರಿ ಎಲ್ಲ ಮಹಾನಗರ ಪಾಲಿಕೆಯಿಂದ ಆರ್ಡರ್ ಮಾಡಿದ್ದೇವೆ. ಎಲ್ಲ 11 ಎಲ್ಲಿ 8 ಸ್ಮಶಾನ ಉಂಟು, ಎಲ್ಲದರಲ್ಲಿ ಕೋವಿಡ್ ಅಕ್ಸೆಪ್ಟೇಬಲ್ ತಗೊಳ್ಬಹುದು ಅಂತ. ಕದ್ರಿಯಲ್ಲಿ ತುಂಬಾ ಕೋವಿಡ್ ಪೇಷಂಟ್ ಅನ್ನು ಬರ್ನ್ ಮಾಡಿದ್ದೇವೆ. ಏನು ಸಮಸ್ಯೆ ಆಗಲಿ ಈ ಸಂದರ್ಭದಲ್ಲಿ? ಇಲ್ಲ. ಈ ಸಂದರ್ಭದಲ್ಲಿ ಅಂದ್ರೆ ಕೋವಿಡ್ ಶವಗಳ ಬಗೆಗೆ ಇವ್ರ ಪೇರೆಂಟ್ಸ್ಗಳು ಇರುವುದಿಲ್ಲ, ಯಾರು ಇರುವುದಿಲ್ಲ, ಸಂಬಂಧಿಕರು ಇರುವುದಿಲ್ಲ, ಇಂಥ ಪರಿಸ್ಥಿತಿಗಳೇನಾದ್ರೂ ಬಂತ? ನನ್ನ ವಾರ್ಡಲ್ಲಿ ಹಾಗೆ ಬರಲಿಲ್ಲ. ನಮ್ಮ ವಾರ್ ರೂಮಿಗೆ ಬಂದಿದೆ. ವಾರ್ ರೂಮಲ್ಲಿ ನೀವು ನೋಡಿದ್ರಿ, ಈ ಸಂಸದರ ಮುಂದಾಲೋಚನೆಯಿಂದ ಅದಕ್ಕೋಸ್ಕರ ಸಪರೇಟ್ ಒಂದು ಟೀಮ್ ಮಾಡಿದ್ರು ಶವ ಸಂಸ್ಕಾರಕ್ಕೆ ಅಂತ ಹೇಳಿ. ಸುಮಾರು 275 ಶವ ಸಂಸ್ಕಾರ ಮಾಡಿದ್ದಾರೆ ನಮ್ಮ ವಾರ್ ರೂಮಿಂದ. ನಮ್ಮ ಒಬ್ರು ಕಾರ್ಪೊರೇಟರ್ ಅದರಲ್ಲಿ ಇನ್ವಾಲ್ವ್ ಇದ್ದಾರೆ. ಗಣೇಶ್ ಕೂಲಾಲ್ ಅಂತ ಕಾರ್ಪೊರೇಟರ್
ಅವರು ಅಲ್ಲೇ ಹ್ಞೂ ಅವರದ್ದು ಕೆಲಸವೇ ಶವ ಸಂಸ್ಕಾರ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅಷ್ಟು ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ವಾಮಂಜೂರು ಕಾರ್ಪೊರೇಟರ್ ಅವ್ರದ್ದು ಗಂಡ ರಘು ಸಾಲಿಯನ್ ಅಂತ, ಇಬ್ರು ಯಾರು ಅನಾಥ ಶವ ಉಂಟು ಏನುಂಟು ಸೀದಾ ಅವರೇ ನಿಂತು ಹೆಣ ಸುಡುವಂಥ ಕೆಲಸವನ್ನು ಮಾಡ್ತಾರೆ. ಖಾಲಿ ಕೊಂಡೋಗಿ ಇಡುದಲ್ಲ, ಅವರೇ ನಿಂತು ಇದು ಮಾಡ್ತಾರೆ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಆ್ಯಕ್ಚುಲಿ ಜಾಗೃತಿಗೊಳ್ಳಿಕ್ಕೆ ಅಂದರೆ ಏನಾಗೋದಿಲ್ಲ. ಅಲ್ಲ, ಎಷ್ಟು ನೀವು ಜನರಿಗೆ ಎಷ್ಟು ಹೇಳಿದ್ರೆ ಸಹ ಅವರಿಗೆ ಒಂದು ಹೆದರಿಕೆ ಇರ್ತದೆ, ಹತ್ತಿರ ಬರೋದಿಲ್ಲ. ಮತ್ತೆ ಅದು ಹಾಗೆ ಸ್ಪ್ರೆಡ್ ಆಗೋದಿಲ್ಲ. ಬಾಡಿದು ಲಿಕ್ವಿಡ್ ತಾಗಿದ್ರೆ ಪಾಸಿಟಿವ್ ಬರಲಿಕ್ಕೆ ಚಾನ್ಸ್ ಉಂಟು, ಹಾಗೆ ಹೇಗೆ ಅಂತ. ಗಾಳಿಯಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ಕೆಲವರದಲ್ಲಿ ಗಾಳಿಯಲ್ಲಿ ಸ್ಪ್ರೆಡ್ ಆಗ್ಬೋದು, ಹಾಗೆ ಎಲ್ಲ ಇದ್ದು ಅದಕ್ಕೆ ಹತ್ತಿರವೇ ಬರೋದಿಲ್ಲ ಅವರು. ಅದಕ್ಕೋಸ್ಕರ ನಾವು ಎಲ್ಲ ವಿಧದಲ್ಲಿ ತಯಾರಾಗಿ ರೆಡಿಯಾಗಿದ್ದೆವು. ತುಂಬಾ ಕೇಸ್ ನೋಡಿ, 275 ಶವ ಸಂಸ್ಕಾರ ಮಾಡುದು ಅಂತ ಹೇಳಿದ್ರೆ ಎಷ್ಟು ಜನ ಹತ್ತಿರ ಬರಲಿಲ್ಲ. ಹೌದು, 275 ಶವ ಸಂಸ್ಕಾರಗಳನ್ನು ಎಲ್ಲ ವಾರ್ ರೂಮಿನ ಮುಖಾಂತರ ಮಾಡಿದ್ದೀರಿ. ಅಂದ್ರೆ ಯಾರು ಸಂಬಂಧಿಕರು ಹತ್ತಿರ ಬರಲಿಲ್ಲ. ಇಲ್ಲ, ಬಂದು ನೋಡಿ ಹೋಗ್ತಾರೆ, ಏನ್ ಮಾಡುದು ಅಂದ್ರೆ ಕೆಲವು ದೂರದವರು ಇರ್ತಾರೆ. ಮತ್ತೆ ಹೇಗೋ ಲಿಮಿಟೇಷನ್ಸ್ ಉಂಟು ಅದಕ್ಕೆ, 4 ಜನ ನೋಡ್ಲಿಕ್ಕೆ ಬಿಡ್ಲಿಕ್ಕೆ, 5 ಜನ ನೋಡ್ಲಿಕ್ಕೆ ಬಿಡ್ಲಿಕ್ಕೆ ಅಂತ. ಮತ್ತೆ ಯಾರು ಸಂಬಂಧಿಕರು ಬಂದು ಅವರ ಜಾಗ ಇದ್ರೆ ಅಲ್ಲಿ ಕೊಂಡೋಗಿ ತಹಶೀಲ್ದಾರ ಅನುಮತಿ ತೆಗೆದುಕೊಂಡು ಅಲ್ಲಿ ಹೋಗಿ ಸುಡ್ಬಹುದು. ಕೆಲವರು ಅದಕ್ಕೆ ರೆಡಿ ಇರುವುದಿಲ್ಲ, ತೊಂದರೆ ಇಲ್ಲ, ನೀವು ಬರ್ನ್ ಮಾಡಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಹಾಗೆ ನಾವು ಮಾಡ್ತೇವೆ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು ಮನೋಜ್ ಶೆಟ್ರೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಂದೊಂದಿಗೆ ನಿಮ್ಮೊಂದಿಗೆ ಇವತ್ತು ಮಂಗಳೂರು ಕದ್ರಿ ವಾರ್ಡ್ನ ಕಾರ್ಪೊರೇಟರ್ ಜೊತೆಗೆ ಭಾರತೀಯ ಜನತಾ ಪಕ್ಷದ ವಾರ್ ರೂಮ್ನಲ್ಲಿ ಎಲ್ಲ ಆಸ್ಪತ್ರೆಗಳ ಒಂದು ಜವಾಬ್ದಾರಿಯನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಮನೋಹರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತನಾಡ್ತಾ ಇದ್ದೆ. ಮನೋಹರ್ ಶೆಟ್ಟಿ ಭಾಳ ಮಂದಿ ತಮಗೆ ವಿಶಸ್ ಮಾಡಿದ್ದಾರೆ. ವಿನೀತ್, ಸುಚಿತ್, ಸುಮಂತ್ ದೇವಾಡಿಗ, ಸುಚಿತ್ ಕೆ, ರಕ್ಷಿತ್ ಸಾಲ್ಯನ್, ಹೀಗೆ ಭಾಳ ಮಂದಿ ತಮಗೆ ವಿಶಸ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿನಾಯಕ್ ರೈ ಅವರು ಕೂಡ ತಮಗೆ ವಿಶಸ್ಸನ್ನು ಮಾಡಿದ್ದಾರೆ. ಇನ್ನು ಸುಹಾನ್ ಪೂಜಾರಿ ಅವರು, ನಿಖಿಲ್ ಜಾಧವ್, ಗಗನ್ ರಾಜ್, ರಕ್ಷಿತ್ ಸಾಲ್ಯನ್, ವಸಂತ್ ಕೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ಈ ಸಂದರ್ಭದಲ್ಲಿ ತಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರುದ್ರಭೂಮಿ ಬಗ್ಗೆ ನಾನು ಕೇಳಿದೆ.
ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಕಿಟ್ಗಳನ್ನು ಒದಗಿಸುವುದು ಜನರ ಕೆಲವೊಮ್ಮೆ ಬೇಡಿಕೆ ಇಳಿದು ನಾವೇನೋ ಹೌದು 50% ಜನ ಏನು ಕೆಲಸಕ್ಕಿರುವ ಆದರೆ 50% ಜನ ಇದ್ದಾರಲ್ಲ ಅವರ ಸಮಸ್ಯೆಗಳು ಅಗಾಧ ಅದನ್ನು ಅರ್ಥ ಅದು ಕೊಳ್ಳೋದು ಅಂತ ಹೇಳಿದರೆ ನಿಮ್ಮಂಥವರೆಲ್ಲಾದರೂ ಅವರ ಹತ್ತಿರಕ್ಕೆ ಹೋದಾಗ ಮಾತ್ರ ಗೊತ್ತಾದಿತ್ತು ಅಂಥ ಅನುಭವಗಳು. ನಮ್ಮ ವಾರ್ಡ್ನಲ್ಲಿ ಕಿಟ್ಟೇ ಬೇಕು ಅಂತ ಹೇಳುವಂಥದ್ದು ಪರಿಸ್ಥಿತಿ ಅಂಥದ್ದು ಬಹಳ ಕಡಿಮೆ ಇರುವಂಥದ್ದು ನಂಬರ್ಸ್. ಫ್ಲ್ಯಾಟ್ಸ್ಗಳೇ ಜಾಸ್ತಿ ಇರೋದ್ರಿಂದ ಅವರದು ಫ್ಲ್ಯಾಟ್ನಲ್ಲಿ ಇದ್ದವರದು ಅವರಿಗೆ ತ್ರಿಶಂಕು, ಕೇಳಲಿಕ್ಕೆ ಸಹ ಆಗೋದಿಲ್ಲ, ಬೇಕು ಅಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ ಅಂತ ಪರಿಸ್ಥಿತಿ. ಕಷ್ಟ ಯಾರಿಗಿರ್ತದೆ ಅಂತ ನಮಗೆ ಗೊತ್ತು ಸಹ ಆಗೋದಿಲ್ಲ. ನೋಡುವಾಗ ಅವ್ರು ಫ್ಲ್ಯಾಟಲ್ಲಿ ಇದ್ದಾರೆ ಆಗಿದ್ದಾರೆ ಅಂತ ಹೇಳಿಸ್ತೇವೆ. ಆದರೆ ಸಹ ಈ ಬಾರಿ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಉಂಟಿದೆ ಕಳೆದ ಬಾರಿ 3-4 ರೌಂಡ್ ನಾವು ಕೊಟ್ಟಿದ್ದೇವೆ ಕಿಟ್ಟಲ್ಲಿ. ಅದೇ ಅನುಭವದಿಗೆ ಯಾವ್ಯಾವ ಮನೆಗೆ ರಿಕ್ವೈರ್ಮೆಂಟ್ ಬೇಕಾಗ್ಬೋದು ಅಂತ. ನಮ್ಮಲ್ಲಿ ನಮಗೆ ಒಂದು ಖುಷಿ ಆಗೋದು ಅಂತ ಹೇಳಿದ್ರೆ ಎಷ್ಟೋ ಮಂದಿ ಬೇಡ ನಮಗೆ ಬೇಡ ಬೇರೆಯವರಿಗೆ ಸಿಗ್ಲಿ ಪಾಪದವರಿಗೆ ಸಿಗ್ಲಿ ಅಂತ ತುಂಬ ಮಂದಿ ಇದ್ದಾರೆ. ಆದುದರಿಂದ ನನಗೆ ಬೇರೆ ಕಾರ್ಪೊರೇಟರ್ನವರಿಗೆ ಇರುವಷ್ಟು ಅಂಥ ದೊಡ್ಡದೇನು ಸಮಸ್ಯೆ ಇಲ್ಲ. ಆದರೂ ಈ ಬಾರಿ ಕಷ್ಟದಲ್ಲಿ ತುಂಬ ಮಂದಿ ಇದ್ದಾರೆ. ಒಂದು 4-5 ಕರೆಗಳು ಬಂತು. ಆಗ ನನ್ನ ಆತ್ಮೀಯ ಸ್ನೇಹಿತರು ದುಬೈಯಲ್ಲಿದ್ದಾರೆ, ಗಣೇಶ್ ಇರುವ ಅಂತ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಒಂದು ಕಿಟ್ಟು ಕೊಡುವ ವ್ಯವಸ್ಥೆ ಮಾಡುವಂಥದ್ದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟರು. ಬೇರೆ ಯಾರ ಹತ್ರ ಸಹ ಕೇಳೋದು ಬೇಡ, ನಾನೇ ಕೊಡ್ತೇನೆ ಅಂತ ಹೇಳಿ. ಹಾಗೆ ಒಂದು 300 ಮನೆಗಳಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಒಳ್ಳೆ ರೀತಿ ಒಂದು ಮನೆಗೆ ಏನೆಲ್ಲ ಬೇಕು ಸಾಮಗ್ರಿಗಳು, ಅಕ್ಕಿ 10 kg ಮತ್ತು ಅದಕ್ಕೆ ಅಡುಗೆಗೆ ಬೇಕಾಗುವಂಥ 21 ಬಗೆಯ ಅಡುಗೆ ಸಾಮಗ್ರಿಗಳು. ಅದರೊಟ್ಟಿಗೆ ನಮ್ಮ ವಾರ್ಡಿನಲ್ಲಿ ತರಕಾರಿ ವ್ಯಾಪಾರ ಮಾಡುವಂತಹ 2 ವ್ಯಾಪಾರಿಗಳಿದ್ದಾರೆ, ಸುಧೀರ್ ಕದ್ರಿ ಮಾರ್ಕೆಟ್ ಮತ್ತು ಸುನಿಲ್ ಕೊಟ್ಟಾರಿ ಅಂತ. ಕಳೆದ ಬಾರಿಯೂ ಅವರು ಕಿಟ್ಟು ಕೊಟ್ಟಾಗ ಅವರ ಹತ್ರ ತರಕಾರಿ 5-6 ಬಗೆಯ ತರಕಾರಿ ತರಿಸಿ ಅದು ಒಂದು ಕಿಟ್ಟು ಮಾಡಿ ತರಕಾರಿ ಸಹ ಇರಲಿ ಅಂತ ಹೇಳಿ ಮಾಡಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಲ ಮಾಡಿ ಕೊಟ್ಟಿದ್ದೇವೆ. ಈಗ ಪುನಃ ಅದರ ನಂತರ ಪುನಃ ಒಂದು 25 ಕರೆಗಳು ಬಂತು. ಅದಕ್ಕೆ ನಮ್ಮ ಇನ್ನೊಬ್ಬರು ಮಿತ್ರರು ತಾರನಾಥ್ ಶೆಟ್ಟಿ ಅಂತ ಅವರು ಪ್ರೊವೈಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲ ದಾನಿಗಳ ನೆರವಿಂದ ಒಟ್ಟು ಸೇರಿಸಿ ಮಾಡಿ ಕೊಟ್ಟಿದ್ದೇವೆ. ಎಸ್ ಮನೋರಣ, ಈಗ ನಮ್ಮ ಜೊತೆಗೆ ಸುರತ್ಕಲ್ನಿಂದ ವಿಜಯ್ ಅವರಿದ್ದಾರೆ. ನಮಸ್ಕಾರ. 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 ನಮಸ್ತೆ. ನಮಸ್ತೆ. ಬಾರಿ ತುಳುಟು ಪಾತಿರಲೆ ಖಂಡಿತ ಪಾತಿರ್ಲೆ ಸರ್, ಪಾತಿರ್ಲೆ ನಮ್ಮ ಮನೋಹರನ್ ಅಂತೂದು ಕತ್ತಿದ ಕಾರ್ಪೊರೇಟರ್ ಒವೇ ಒಂಜಿ ಎಂಚಿನ ವಿಷಯ ಕೇಂಡಲ್ಲ, ಒಂಜಿ ಅರ್ಜೆಂಟ್ ಒವೇ ವಿಷಯ ಕೇಂಡಲ್ಲ, ಏತ್ ಬಿಸಿ ಲೈಫ್ ಇಡ್ಲ ಒಂಜಿ ಪಟ್ಟ ಒಂಜಿ ಸೊಲ್ಯೂಷನ್ ಕೊರ್ಪಿನ ಒಂಜಿ ಕಾರ್ಪೊರೇಟರ್ ಬಂದು ಎಂಕಲ್ನ ಗುರ್ತಾಡಿತ್ತನ ಮನೋಹರ್ ಶೆಟ್ರು ಕತ್ತಿದ ಅದು ಏತೆ ಬಿಸಿ ಉಪ್ಪಾಡು ಶೆಡ್ಯೂಲ್ಡು ಎಂಚಿನಲ್ಲ ಒಂಜಿ ವಿಷಯ ನಮಕ್ ತೆರಿಯೊಂಡ್ರೆ ಕಾರ್ಪೊರೇಷನ್ ವಿಷಯ ಬೇತವುಲ ವಿಷಯ ತೆರಿಯೊಂಡ್ರೆ ಎಂಚಿನಲ್ಲ ಏತ್ ಬಿಸಿ ಇತ್ತಲ್ಲ ಒಂಜಿ ತತ್ತ ಒಂಜಿ ಜನಕಲ್ನ ಸ್ಪಂದನೆಗೆ ಒಂಜಿ ರಪಕ್ಕ ರಿಪ್ಲೈ ಕೊರ್ಪಿನ ಒಂಜಿ ಜನ ಎಂಕುಲ್ ತೂತಿನ ಮತ್ತೆ ಕತ್ರಿ ಮನೋಹರ್ ಶೆಟ್ರು ಮೇರ್ನ ಇಂಚೆನೆ ಮೇರ್ನ ಕೆಲಸ ಎಡ್ಡ ಕೆಲಸದ ಪೂರ ಎಡ್ಡ ಮಟ್ಟಡ್ ಅದಕ್ಕೆ ರಾಜಕೀಯ ಭವಿಷ್ಯಕ್ಕೆ ಎಡ್ಡ ರೀತಿ ರಾವಾಡ ಪಂದು ಎಂಕಲ್ ಒಂಜಿ ಆಶೀರ್ವಾದ ಸೊಲ್ಮೆ. ಎಸ್ ಸರ್ ವಿಜಯ್, ಥ್ಯಾಂಕ್ ಯು. ಈ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಆ್ಯಕ್ಚುಲಿ ಬೇಕಿರ್ತದೆ ಆದರೆ ಕೇಳುವಂಥ ಪರಿಸ್ಥಿತಿ ಇಂಥವರನ್ನೆಲ್ಲಾದರೂ ನಾವು ಗುರುತಿಸಿದ್ದೀರಾ? ಸಾಧಾರಣವಾಗಿ ನನ್ನ ವಾರ್ಡಲ್ಲಿ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇರ್ತದೆ ನನಗೆ ಐಡಿಯಾ ಉಂಟು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೊಟ್ಟಿದ್ದರಿಂದ ಐಡಿಯಾ ಉಂಟು, ಹಾಗಾಗಿ ಕೊಡ್ತೇವೆ. ಮತ್ತೆ 1-2 ಕರೆಗಳು ಇನ್ನೊಬ್ಬರ ಹತ್ರ ಹೇಳಿದಾಗ ಗೊತ್ತಾಗ್ತದೆ. ಅವರು ಅಲ್ಲಿ ಕೊಟ್ಟೋಗಿದ್ದಾರೆ, ನನಗೊಂದು ಬೇಕಾಗಿತ್ತು ಅಂತ ಹೇಳಿದಾಗ ನಾವು ಅಂತ ಕೂಡಲೇ ಸ್ಪಂದಿಸ್ತೇವೆ, ಹಾಗೆ ಮಾಡ್ತಾ ಇದ್ದೀವಿ. ಎಸ್. ಜೊತೆಗೆ ಈಗ ಸರ್ಕಾರ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಈ ಘೋಷಣೆ ಮಾಡಿದ ಪ್ಯಾಕೇಜನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಹೇಳಿ ಆ ಒಂದು ವಿಭಾಗದ ಜನರಿಗೆ ಗೊತ್ತಾಗದಿರುವಂಥ ಪರಿಸ್ಥಿತಿ. ಅದು ಆ್ಯಪ್ ಡೌನ್ಲೋಡ್ ಮಾಡಬೇಕು, ಅದು ಇದು ಇನ್ನೊಂದು ಮತ್ತೊಂದು ಯಾವುದು ಗೊತ್ತಿಲ್ಲದಂಥ ಪರಿಸ್ಥಿತಿ. ಅಂಥದ್ದನ್ನು ಹೇಗೆ ನಮ್ಮ ಕಾರ್ಯಕರ್ತರಿದ್ದಾರೆ, ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಅಂತ ಗುರುತಿಸಿ ಸೇವಾ ಸಿಂಧುವಲ್ಲಿ ನಾವೇ ಅದಕ್ಕೆ ಆನ್ಲೈನಲ್ಲಿ ಫಿಲ್ ಮಾಡಿ ನಾವು ಕೊಡ್ತಿದ್ದೇವೆ. ಒಂದು ಕಡೆಯಿಂದ ಅಲ್ಲಿ MLA ಅವರ ಆಫೀಸಲ್ಲಿ ಸಹ ಆ ಕೆಲಸ ಕಾರ್ಯಗಳು ಆಗ್ತಾ ಉಂಟು. ರಿಕ್ಷಾ ಡ್ರೈವರ್ನವರಿಗೆ, ಟ್ಯಾಕ್ಸಿನವರಿಗೆ ಸಪ್ರೇಟ್ ಅಲ್ಲಿಯೇ ನಾವು ಒಂದು ಕೌಂಟರ್ ಇಟ್ಟು ಅಲ್ಲಿ ಮಾಡ್ತಿದ್ದೇವೆ. ಪ್ಲಸ್ ನಮ್ಮ ಕಾರ್ಯಕರ್ತರಿದ್ದಾರೆ, ಅವರ ಮೊಬೈಲ್ನಲ್ಲಿ ಮಾಡಿಸಿಕೊಡುತ್ತದೆ. ಈಗ ವ್ಯಾಕ್ಸಿನೇಷನ್ಸ್ ಸಹ ಹಾಗೆ, ಕೆಲವರಿಗೆ ಅದು ಪಾಪ ಅಪ್ಲೋಡ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ನಾವು ಅವರಿಗೆ ಮಾಡಿ ಕೊಡ್ತೇವೆ. ಎಸ್. ಈ ವ್ಯಾಕ್ಸಿನೇಷನ್ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಅಲ್ಲಲ್ಲಿ ಬಹುಶಃ ತಮ್ಮ ವಾರ್ಡಲ್ಲಿ ಎಲ್ಲಾದರೂ ವ್ಯಾಕ್ಸಿನೇಷನ್ ಕೊಡುವಂಥ ಕೇಂದ್ರಗಳ ಮಾಡಿದ್ದೀರಾ? ಆಕ್ಚುಲಿ ಕದ್ರಿ PHC ಅಂತ ಉಂಟು, ಅದೀಗ ಎಲ್ಲ ಮರ್ಜ್ ಆಗಿ ವಿಜಯ್ PHC ಅಲ್ಲಿ ಆಗ್ತಾ ಉಂಟು, ವಿಜಯ್ ಕಾಪಿಕಾಡ್ ಸ್ಕೂಲಲ್ಲಿ. ಓಕೆ. ಈ ಮೊದಲು ಮಾಡಿದ ಅಪಪ್ರಚಾರದಿಂದ ವ್ಯಾಕ್ಸಿನೇಷನ್ ಯಾರು ತೆಗೆದುಕೊಳ್ಳಲಿಕ್ಕೆ ಬರ್ತಾ ಇರಲಿಲ್ಲ. ಒಂದು ಕ್ಯಾಂಪ್ ಮಾಡಿದ್ರೆ ನಾವು ಅಲ್ಲಿ 200-300 ವಯಲ್ ತಂದಿಟ್ರೆ ಸಹ ಅಲ್ಲಿ 25-35 ಹೋಗ್ತಿದ್ದು. ಆದರೆ ನಾನು ಕದ್ರಿಯಲ್ಲಿ ಮಾಡಿದಾಗ ಎಲ್ಲರಿಗೆ ನನ್ನ ವಾಟ್ಸಪ್, ನನ್ನ ಕಾರ್ಯಕರ್ತರು ಎಲ್ಲ ವಾಟ್ಸಪ್ ಫೇಸ್ಬುಕ್ ಶೇರ್ ಮಾಡಿಕೊಂಡು ಮಾಡಿದ್ರಿಂದ 193 ಮಂದಿ ಬಂದಿದ್ದಾರೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ.
ಆದರೆ ಮತ್ತೆ ಏನಾಯ್ತು, ಜನರಿಗೆ ಅವೇರ್ನೆಸ್ ಬಂತು, ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ ಗೊತ್ತಾಯಿತು. ಒಮ್ಮೆಲೆ ಅದರ ನಂತರ ಒಮ್ಮೆಲೆ ಡಿಮಾಂಡ್ ಕ್ರಿಯೇಟ್ ಆಯಿತು. ಮತ್ತೆ ನಮಗೆ ಕ್ಯಾಂಪ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು DH ಅವ್ರ ಹತ್ರ ಮಾತಾಡಿದ್ದೆ, ನಾನು ಪ್ರತಿ ವಾರ ಕ್ಯಾಂಪ್ ಮಾಡಿಸ್ತೇನೆ, ನನಗೆ ವ್ಯಾಕ್ಸಿನ್ ಕೊಟ್ಟರೆ ನಾನು ಪ್ರತಿ ವಾರ, ಆಗ ನನ್ನ ವಾರ್ಡ್ ನಮ್ಮದಂದ್ರೆ ಒಂದೇ ರೋಡಲ್ಲಿ 2-3 ವಾರ್ಡ್ ಶೇರ್ ಆಗ್ತದೆ. ಒಂದು ರೋಡಲ್ಲಿ ಒಂದು ಬದಿ ನನ್ನದು 33 ಇದ್ರೆ, ಇನ್ನೊಂದು ಶಕಿಲಕ ಅವರದವರು 32 ಮಾರ್ರೆ, ಇನ್ನೊಂದು ಬದಿ ಎದುರುದಾಗ ಸುಧೀರ್ ಶೆಟ್ಟಿ ಅವ್ರದ್ದು 30, ಈಚೆ ಮೇಲೆ ಬಂದಾಗ ಕಾವ್ಯ ಅವ್ರದ್ದು ವಾರ್ಡ್, ಹಾಗೆ 34ನೇ ವಾರ್ಡ್, ಹೀಗೆ ಶೇರ್ ಆಗೋದ್ರಿಂದ ಎಲ್ಲರಿಗೂ ಉಪಯೋಗ ಆಗ್ತಿತ್ತು. ಎಸ್, ಮನೋಹರ್ ಶೆಟ್ರೆ ನಮ್ಮ ಜೊತೆಗೆ ಈಗ ಫೋನಲ್ಲಿ ತಾರನಾಥ್ ಶೆಟ್ರು ಇದ್ದಾರೆ ಕದ್ರಿಯಿಂದ. ನಮಸ್ಕಾರ ತಾರನಾಥ್ ಶೆಟ್ರೆ, ಮಾತಾಡಿ ಸರ್. ಮನೋಹರ್ ಶೆಟ್ರು ಇದ್ದಾರೆ. ಫಸ್ಟ್ ಪೂರಾ ಅಭಿನಂದನೆ ಮಲ್ತಂದುಲ್ಲೆ ಬೊಕ್ಕ ಎಂಕ್ಲನ ಕಾರ್ಪೊರೇಟರ್ 33 ಮಾಡಿದ ಜನಪ್ರಿಯ ಕಾರ್ಪೊರೇಟರ್ ಮನೋಹರನ್ನಗ್ಲ ನಮಸ್ಕಾರ. ನನ್ನಲಾತ ಇದು ಮನೋಹರನ್ನೇ ಮಸ್ತ್ ಈ ಕೋವಿಡ್ ಟೈಮ್ ಫುಲ್ ಬಿಸಿ, ರಾತ್ರಿ ಮುಟ್ಟಲ್ಲ ಬೆನ್ನೊಂದು ಬೊಕ್ಕ ಪೂರ ರೋಗಿನಕಲ್ನ ಆರೋಗ್ಯ ಪೂರ ವಿಚಾರಣೆ ಮಲ್ತೊಂದು ಪೂರಕ್ಲ ಹೆಂಚಿನ ಪೂರ ಸೌಕರ್ಯ ಬೋರ್ಡ್ ಪೂರ ಮಲ್ತು ಕೊರೊಂದುಲ್ಲ ಸರ್. ಅಂಚೆ ಅವರಿಗೆ ಅಭಿನಂದನೆ. ನನ್ನ ರಾಜಕೀಯ ಜೀವನ ಎಡ್ಡೆ ಒಂಜಿ ಅವಕಾಶ ತಿಕ್ಕದು ದೇವರಿಗೆ ಎಡ್ಡೆ ಆರೋಗ್ಯ ಕೊರಡು ಪಂದು ನಾನು V4 ಚಾನೆಲ್ ದಕ್ಲೆಲ್ಲ ಅಭಿನಂದನೆ ಮಲ್ತೊಂದು ನನ್ನ ಒಂದು ವಿಶ್ವಾಸ. ಥ್ಯಾಂಕ್ ಯು ತಾರನಾಥ್ ಶೆಟ್ರೆ, ಥ್ಯಾಂಕ್ ಯು. ಜೊತೆಯಲ್ಲಿ ನರೇಶ್ ರಾವ್, ಶರತ್ ಕುಮಾರ್, ಕೀರ್ತನ್ ಕುಳಾಲ್, ಮಹೇಶ್ ಕದ್ರಿ, ಶರತ್ ಕುಮಾರ್, ವಿನೀತ್ ಪಂಜಾ, ಇವರೆಲ್ಲ ಮತ್ತೆ ವಿಶೇಷ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ವ್ಯಾಕ್ಸಿನ್ ಸೆಂಟರ್ಗಳು ಅಂದರೆ ಅಲ್ಲಲ್ಲಿ ಮತ್ತೆ ಗೊಂದಲಗಳು ಸರಿಯಾಯ್ತು. ಈಗ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಮತ್ತೆ ಅವರು ಅಲ್ಲಿ ಹೋಗಿ ಅದನ್ನು ಮಾಡಬೇಕು. ಕೆಲವು ಪ್ರಾಯದವರು, ಅವರಿಗೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ, ಇನ್ನು ಸ್ವಲ್ಪ ಎಜುಕೇಟೆಡ್ ಆದ್ರೂ ಕೂಡ ಗೊತ್ತಾಗದೇ ಇರುವಂಥ ಜನ ಕೂಡ ಇದ್ದಾರೆ ನೋಂದಣಿ ಮಾಡಲಿಕ್ಕೆ. ನೋಂದಣಿ ಆ್ಯಕ್ಚುಲಿ ಮೊದಲು ನೋಂದಣಿ ಮಾಡಲೇಬೇಕು ಅಂತ ಇರಲಿಲ್ಲ. 8 ಗಂಟೆಗೆ ಅಲ್ಲಿ ಹೆಲ್ತ್ ಸೆಂಟರಲ್ಲಿ ಟೋಕನ್ ಕೊಡ್ತಾ ಇದ್ರು, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿ. ಹಾಗೆ ಫಸ್ಟ್ ಯಾರು ಬಂದಿದ್ದಾರೆ ಅವರಿಗೆ ಈಗ ಒಂದು 300 ಡೋಸ್ ಉಂಟು ಅಂತ ಹೇಳಿದರೆ, ಆದರೆ ಮಾತ್ರ ಜನಗಳು ಏನಾದರೂ 300 ಮತ್ತೆ ಇನ್ನೂ ಸಿಗುದಿಲ್ಲ ಅಂತ ಹೇಳಿ ಹಾಗೆ 300ಕ್ಕೆ 500 ಜನ ಬಂದು ಬೆಳಿಗ್ಗೆ ನಿಂತಿದ್ರು. ನಾವು 8 ಗಂಟೆಗೆ ಟೋಕನ್ ಕೊಡೋದು ಅಂತ ಅಲ್ಲಿ ಹೇಳಿದರೆ ಸಹ 4 ಗಂಟೆಗೆ ಬಂದು ನಿಂತವರು ಇದ್ದಾರೆ. ಅದು ಗೊಂದಲ ಕ್ರಿಯೇಟ್ ಆಗ್ತಿತ್ತು. ಮತ್ತೆ ಲೈನಲ್ಲಿ ನಿಂತಾಗ ನಾವು ನೋಡ್ತಿದ್ವಿ ಇಷ್ಟು ಜನಕ್ಕೆ ಸಿಗ್ತದೆ, ಇದರಿಂದ ನಿಮಗಿಂತ ಎದುರು ನಿಂತವರು ಇದ್ದಾರೆ, ನಿಮಗೆ ಸಿಗ್ಲಿಕ್ಕಿಲ್ಲ. ಅದು ಜನಗಳು ಕೇಳುವುದಿಲ್ಲ. ಮತ್ತೆ ಅವರನ್ನು ಸಮಾಧಾನ ಮಾಡಿ, ಇಲ್ಲ ಬರ್ತದೆ, ವ್ಯಾಕ್ಸಿನ್ ಬರ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಬೆಳಿಗ್ಗೆ 6 ಗಂಟೆಗೆ ಬಂದು PH ಅಲ್ಲಿ ನಾವು ಜನರ ಸೇವೆ ಮಾಡಲಿಕ್ಕೆ ನಿಲ್ತಿದ್ವಿ. ಬಿಜೆಪಿ ಪ್ರೈಮರಿ ಹೆಲ್ತ್ ಸೆಂಟರ್ ಎಲ್ಲೆಲ್ಲಿ ಉಂಟು, ಖಾಲಿ ಬಿಜೈ ಮಾತ್ರ ಅಲ್ಲ, ನಮ್ಮದು ಮಹಾನಗರ ಪಾಲಿಕೆಯಲ್ಲಿ 10 ಪ್ರೈಮರಿ ಹೆಲ್ತ್ ಸೆಂಟರ್ ಉಂಟು. ವ್ಯಾಕ್ಸಿನೇಷನ್ ಆಗುವಾಗ ಎಲ್ಲ 10 ಕಡೆ ಆಗ್ತದೆ. ಹೌದು, ಎಲ್ಲ 10 ಕಡೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೋಗಿ ಅಲ್ಲಿ ನಿಲ್ತಾರೆ. ಜನಗಳು ಬೈಗಾಳ್ಸೆ ಕೇಳ್ತೇವೆ, ಅವರನ್ನು ಸಮಾಧಾನ ಸಹ ಮಾಡ್ತೇವೆ. ಸಹಜವಾಗಿ ಬೈತಾರೆ, ಬೆಳಿಗ್ಗೆಯಿಂದ ಬಂದು ನಿಂತು ವ್ಯಾಕ್ಸಿನ್ ನಮಗೆ ಟೋಕನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೈತಾರೆ. ಅದು ಅದು ಒಂದು ಇನ್ನೊಂದು ಅನುಭವ ಅದು. ಎಸ್, ಈಗ ನಮ್ಮ ಜೊತೆಗೆ ಸಚಿನ್ ಇದ್ದಾರೆ ಬಂಟ್ವಾಳದಿಂದ. ನಮಸ್ಕಾರ ಸಚಿನ್ ರೇ, ಮಾತಾಡಿ ಸರ್. ಮನೋಹರ್ ಶೆಟ್ಟಿ ಇದ್ದಾರೆ. ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಅವರಿಗೆ ನಮ್ಮ ಕಾರ್ಪೊರೇಟರ್ಗೆ ಒಂದು ನಮ್ಮ ಲೆಕ್ಕದಲ್ಲಿ ಶುಭಾಶಯ ಹೇಳ್ಬೇಕು ಸರ್. ನಂಗೆ ಇದ್ದಾರೆ, ಕೇಳ್ತಾ ಇದ್ದಾರೆ ನಿಮ್ಮ ಮಾತು, ಮಾತಾಡಿ. ಧನ್ಯವಾದ, ಹೇಳಿ. ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ನಿಮ್ಮ ಮಾತು ಕೇಳ್ತಾ ಇದೆ ನಮಗೆ, ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಿ. ಕೆಲಸ ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ನಾನು ಬಂಟ್ವಾಳದಿಂದ ಫೋನ್ ಮಾಡ್ತಿದ್ದೇನೆ. ಹೇಳಿ ಸರ್. ನಮ್ಗೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಹಾಗೆ ನಾನು ಒಬ್ಬರನ್ನು ರೆಕಮೆಂಡ್ ಮಾಡುವಾಗ ನಂಗೆ ಇವರ ಬಗ್ಗೆ ರೆಕಮೆಂಡ್ ಮಾಡಿದ್ರು, ಮನೋಹರ್ ಶೆಟ್ರ ಬಗ್ಗೆ. ಹಾಗೆ ನಾನು ಅವರನ್ನು ಹೋಗಿ ಮೀಟ್ ಆಗಿ ಹೋಗಿ ನಂಗೆ ತುಂಬಾ ಸಹಾಯ ಮಾಡಿದ್ರು. ತುಂಬಾ ಹಣಕಾಸಿನ ವಿಚಾರದಲ್ಲೂ ತುಂಬಾ ನಮ್ಗೆ ಸಹಾಯ ಮಾಡಿದ್ರು. ಮತ್ತೆ ನಮ್ಮ ಮನೆಗೆ ಅವರೇ ಕಿಟ್ ಎಲ್ಲ ತುಂಬಾ ನಮ್ಮ ಮನೆಗೆ ಅವರೇ ತಲುಪಿಸಿಬಿಟ್ರು. ತುಂಬಾ ಸಹಾಯ ಮಾಡಿದ್ರು ಸರ್. ಅವರ ಉಪಕಾರ ಯಾವತ್ತೂ ಮರೆಯೋದಿಲ್ಲ ನಾವು. ಮತ್ತೆ ಈ ಸರ್ತಿ ಅವರು ಕೊಟ್ಟ ಕಿಟ್ ಬಾರಿ ಒಳ್ಳೇದಿತ್ತು ಮನೋಹರ್ ಸರ್. ಒಳ್ಳೆ ಕಿಟ್ ಸರ್ ಈ ಸರ್ ನಿಮ್ದು. ಎಷ್ಟೊಂದು 25 ಬಗೆಯ ಆಹಾರಗಳಿತ್ತ? ಹೌದು ಸರ್, 25 ಬಗೆ ಆಹಾರ ಇತ್ತು, ಪ್ಲಸ್ 10 kg ಅಕ್ಕಿ ಇತ್ತು ಸರ್. ಅದರಲ್ಲಿ ತುಂಬಾ ಒಳ್ಳೆ ಕಿತ್ತು ಸರ್. ನಮ್ಗೆ ಭಾರಿ ಖುಷಿ ಆಯ್ತು, ಎಲ್ರಿಗೂ ಭಾರಿ ಖುಷಿ ಆಯ್ತು, ನಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ. ಆಯ್ತು ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಈ ಸಂದರ್ಭ ಅಂದರೆ ಇದೆ, ನಾನು ವ್ಯಾಕ್ಸಿನ್ ಬಗ್ಗೆ ಕೇಳ್ತಾ ಇದ್ದೇನೆ. ಎಲ್ಲ ಕಡೆನೂ ಕೂಡ ಆ ರೀತಿಯಾದಂಥ ಒಂದು ತಿಳುವಳಿಕೆಯನ್ನು ಕೊಡುವಂಥದ್ದಾಗಿದೆ. ಬಹುಶಃ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಎಲ್ಲ ಕಡೆಯಲ್ಲೂ. ಇಲ್ಲ, ಈಗ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಇದನ್ನು ಪ್ರಾರಂಭದಲ್ಲಿ ಮಾಡಿದರೆ ಈ ಎಲ್ಲ ಸಮಸ್ಯೆಗಳು ಇರ್ತಿರ್ಲಿಲ್ಲ. ಪ್ರಾರಂಭದಲ್ಲಿ ರಿಜಿಸ್ಟ್ರೇಷನ್ ಅಂತ ಮಾಡಿದರೆ ಈ ಜನಗಳು ಬಂದಲ್ಲಿ ಕ್ಯೂ ನಿಲ್ಲೋದು ಉಳಿತಾ ಇತ್ತು.
ಇದು ಜನಗಳು ಏನು ಮಾಡಿದರೆ ನಮಗೆ ಟೋಕನ್ ಸಿಗಲಿರುವುದಿಲ್ಲ, ಇನ್ನು ವ್ಯಾಕ್ಸಿನ್ ಬರೋದಿಲ್ಲ ಅಂತ ಹೇಳಿ ಅಂಥದ ಭಾವನೆಯಿಂದ ಇದು ಮಾಡಿದ್ದಾರೆ. ಓಕೆ, ಈಗ ಎಲ್ಲ ವ್ಯವಸ್ಥಿತವಾಗಿ ಹೋಗ್ತಾ ಉಂಟು. ಸ್ಲಾಟಿಂಗ್ ಆದವರು ಮಾತ್ರ ಅಲ್ಲಿಗೆ ಬರಲಿದ್ದಾರೆ. ಆದರೆ ಏಜ್ ಆದವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಮೊನ್ನೆ ತನಕ 70 ಅಬೌವ್ 70 ಇತ್ತು. ಮೊನ್ನೆ DC ಅವರ ಮೀಟಿಂಗು, ಉಸ್ತುವಾರಿ ಸಚಿವರು ಒಟ್ಟಿಗಿದ್ದಾಗ ಮೀಟಿಂಗ್ ಅಲ್ಲಿ ನಾನು ಹೋಗಿದ್ದೆ. DC ಅವರ ಹತ್ರ ನಾನೇ ಮನವಿ ಮಾಡಿದೆ. ಪೂಜೆ ಮೇಯರ್ನವರು ಇದ್ರು, ಮೇಯರ್ನವರು ಹೇಳಿದ್ರು ಅದನ್ನು 70ಗಿಂತ 60ಕ್ಕೆ ಇಳಿಸು, ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನ್. ಓಕೆ, ತುಂಬಾ ಜನಕ್ಕೆ ಉಪಕಾರ ಆಗ್ತದೆ. 70 ಕಳೆದವರು ಮಾತ್ರ ಅಂತ ಹೇಳಿದ್ರೆ ಲಿಮಿಟೆಡ್ ಪರ್ಸನ್ಸ್ ಇದ್ದಾರೆ. 60 ಕಳೆದವರು ಅಂದ್ರೆ ತುಂಬಾ ಜನ ಇರ್ತಾರೆ. ಹಾಗಾಗಿ ಮತ್ತೆ ಕೆಲವು ಸ್ಲಾಟಿಂಗ್ ಆದವರು ಬರದವರು ಇರ್ತಾರೆ. ಬರದವರು ಇದ್ರೆ ಅವ್ರದ್ದು ಒಂದು ಈಗ 10-20 ಮಂದಿ ಬರಲಿಲ್ಲದ್ರೆ ಆ ವ್ಯಾಕ್ಸಿನ್ 10-20 ಉಳಿದ್ರೆ ಅಲ್ಲಿ ಬಂದು ಸ್ಟಾರ್ಟಿಂಗ್ ಈಗ ಆನ್ ದಿ ಸ್ಪಾಟ್ಸ್ ಲಿಮಿಟೆಡ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 300 ವ್ಯಾಕ್ಸಿನ್ ಸ್ಲಾಟೆಡ್ನವರಿಗೆ ಕೊಟ್ಟರೆ ಅದರಲ್ಲಿ 25%, 75 ಆನ್ ದಿ ಸ್ಪಾಟ್ ಕೊಡ್ತಾರೆ. ಹೌದು, ಅದು 75 ಮುಗ್ದು ಪುನಃ ಒಂದು 100 ಜನ ಬಂದಿದ್ದಾರೆ, 25 ಬಂದಿದ್ರೆ ಹೆಸರು ಪತ್ರ ನಂಬರ್ ತಗೊಂಡು ಇಡ್ತೇವೆ ನಾವು. ಇದರಲ್ಲಿ ಯಾರಾದ್ರೂ ಸ್ಕಿಪ್ ಆದ್ರೆ ಬರಲಿಲ್ಲ ಅಂತ ಹೇಳಿದ್ರೆ ಅವರನ್ನು ಸಂಜೆ ಕರೆದು, ಈ ಸ್ಲಾಟ್ ಕೊಟ್ಟ ಅದನ್ನ ವ್ಯಾಕ್ಸಿನೇಷನ್ ಟೈಮ್ ಆದ ನಂತರ ಅವರನ್ನು ಕರೆದು ಕೊಡುವಂತ ಕೆಲಸ DC ಅವರ ಹತ್ರ ಪರ್ಮಿಷನ್ ಕೇಳಿದ್ರೆ ಅವರು ಒಪ್ಪಿದ್ದಾರೆ. ಈಗ ಅದೇ ರೀತಿ ಆಗ್ತಾ ಉಂಟು. ಮಧುಸೂದನ್ ಇದ್ದಾರೆ ಮಂಗಳೂರಿನಿಂದ. ನಮಸ್ಕಾರ ಮಧುಸೂದನ್, ಮನೋಹರ್ ಶೆಟ್ಟಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್, ಆಂಕರ್ ಅವರಿಗೆ ಮತ್ತು ಮನೋಹರ್ ಶೆಟ್ಟಿ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್. ನಮ್ಮ ಕದ್ರಿ ಮನೋಹರ್ ಶೆಟ್ಟಿ ಅವರು ನಮ್ಮೊಂದು ಇರುವಂತ ಒಳ್ಳೆಯ ಒಂದು ಕಾರ್ಪೊರೇಟರ್, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಾಗೂ ಹಲವಾರು ರೀತಿಯಿಂದ ಈ ವಾರ್ ರೂಮ್ ಟೈಮ್ನಲ್ಲಿ, ಕೋವಿಡ್ ಸಮಯದಲ್ಲಿ ವಾರ್ ರೂಮ್ ಅಲ್ಲಿ ಹಲವಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ತಕೊಂಡು ಸ್ಪಂದಿಸಿದಂತ ನಾಯಕ ಇದು ಹೇಳ್ಬೋದು. ಓಕೆ 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 ಎಸ್ ಮಧುಸೂದನ್ ರೇ, ಥ್ಯಾಂಕ್ ಯು ನಿಮ್ಮ ಮಾತಿಗೆ. ಜೊತೆಗೆ ಈಗ ಈ ಕೋವಿಡ್ನಿಂದ ಅಂದರೆ ಈಗ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಒಂದೆಡೆ ವ್ಯಾಕ್ಸಿನ್ಗೆ ಈಗ ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ಬೇಕಾದಾಗಿ ಬರ್ತಾ ಇದ್ದಾರೆ, ಸ್ವಲ್ಪ ಗೊಂದಲಗಳೆಲ್ಲ ನಿವಾರಣೆ ಆಗಿದೆ. ಗೊಂದಲ ಮಾಡಿಕೊಂಡದ್ದು, ಗೊಂದಲ ಆಗಬೇಕು ಅಂತ ಹೇಳಿ ಗೊಂದಲ ಹಬ್ಬಿಸಿದದ್ದು. ಆಕ್ಚುಲಿ ಕಳೆದ 3 ತಿಂಗಳಿಂದ ವ್ಯಾಕ್ಸಿನೇಷನ್ ಆಗ್ತಾ ಉಂಟು. ಇದೇ BJP ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಉಂಟು. ಯಾರು ಗೊಂದಲ ಮಾಡಿದ್ದಾರೆ ಅವರು ಒಂದು ದಿವಸ ಬಂದಲ್ಲಿ ನಿಲ್ಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದು ನಿಂತು ಜನರಿಗೆ ಸಹಕರಿಸುವಂತ ಕೆಲಸ ಮಾಡಿದ್ರೆ ಆ ವ್ಯಾಕ್ಸಿನೇಷನ್ ಏನು ಮಹತ್ವ ಅಂತ ಅವರಿಗೆ ಗೊತ್ತಾಗ್ತದೆ. ಏನು ಗೊಂದಲ ಬಂದು ಅಲ್ಲಿ ಬಂದು ಪ್ರತಿಭಟನೆ ಮಾಡಿ ಎಲ್ಲ ಮಾಡಿದ್ದಾರೆ, ಅವರು 11 ಗಂಟೆ ನಂತರ ಬಂದು ಮಾಡಿದವರು. ನಮ್ಮದು ಪಕ್ಷದಲ್ಲಿ ಹಾಗೆ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇವಾ ಈ ಸಂಘಟನೆ ಅಂತ ನಮ್ದು ಸ್ಲೋಗನ್ ಉಂಟು. ಬೆಳಿಗ್ಗೆ 6 ಗಂಟೆಗೆ ಬಂದು, ಒಂದು ವೇಳೆ ಅಲ್ಲಿ ಪ್ರೈಮರಿ ಆಶಾ ಕಾರ್ಯಕರ್ತರು ಬೆಳಿಗ್ಗೆ 5 ಗಂಟೆ ಬರ್ತೇವೆ ಅಂತ ಹೇಳಿದ್ರೆ ಸಹ ನಾವು ಬರ್ತೇವೆ. ನಾವು 6 ಗಂಟೆ ಬಂದಲ್ಲಿ ಜನರನ್ನು ಕ್ಯೂ ಅಲ್ಲಿ ಕರೆಕ್ಟ್ ನಿಲ್ಲಿಸುವಂಥದ್ದು, ಅವರನ್ನು ಒಳಗೆ ಕೂತ್ಕೊಳ್ಳಿಸುವಂತ ಕೆಲಸ ಮಾಡ್ತೇವೆ. ಆಶಾ ಕಾರ್ಯಕರ್ತರು ಬಂದು ಗೇಟ್ ಓಪನ್ ಮಾಡ್ತಾರೆ, ಟೋಕನ್ ಕೊಡ್ತಾರೆ. ಅವರು ಏನೂ ತಿಳಿಯದೆ ಅವರು ಬಿಜೆಪಿಯವರು ಅವರಿಗೆ ವ್ಯಾಕ್ಸಿನ್ ಕೊಡ್ತಾರೆ ಅಂತ ಆಪಾದನೆ ಮಾಡಿ ಪ್ರತಿಭಟನೆ ಮಾಡಿದ ಅಂತವರು ಆ ದಿವಸವೇ ಅಲ್ಲಿಗೆ ಶುರುವಿಗೆ ಬಂದದ್ದು. ಜೊತೆಗೆ ನಾನೀಗ ತಮ್ಮ ಕ್ಷೇತ್ರದ ಬಗೆಗೆ ಬರ್ತಾ ಇದ್ದೇನೆ. ಕದ್ರಿ ವಾರ್ಡ್, ಈ ಹಿಂದೆ ಬಹಳ ಪ್ರಬಲ ಅಭ್ಯರ್ಥಿಯಲ್ಲಿ ಅಶೋಕ್ DK ಅವರನ್ನು ಸೋಲಿಸಿ ನೀವು ಆಯ್ಕೆಯಾಗ್ತೀರಿ. ಒಂದು ಕಡೆಯಲ್ಲಿ ಒಂದು ರೀತಿಯ ಅನಿರೀಕ್ಷಿತವಾದಂಥ ವಿಜಯ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಓಕೆ, ಈಗ ಅದರ ನಡುವೆ ವಿಜಯ್ ಕುಮಾರ್, ನಮಸ್ಕಾರ ವಿಜಯರೇ. ಓಕೆ, ಮತ್ತೊಮ್ಮೆ ಬಹುಶಃ ಕಟ್ಟಾಯ್ತು ಅಂತ ಅನಿಸ್ತದೆ. ಅಂಥ ವಾರ್ಡ್ನಲ್ಲಿ ಗೆದ್ದು ಬರ್ತೀರಿ. ನಿರೀಕ್ಷೆ ಇತ್ತಾ ನಿಮಗೆ, ನಿಮ್ಮ ವಿಜಯ, ನೀವು ಗೆದ್ದು ಬರ್ತೀರಿ ಅನ್ನೋದು? ಖಂಡಿತ ನಿರೀಕ್ಷೆ ಇತ್ತು. ಪಕ್ಷದ ಉನ್ನತ ನಾಯಕರಲ್ಲಿ ಹೇಳಿದ್ದೇನೆ, ನನಗೆ ಬೇರೆ ಎಲ್ಲಿ ಬೇಡ, ಅಲ್ಲಿ ಅದೇ ಕೊಡಿ ಇತ್ತು. ಖಂಡಿತವಾಗಿ ಆ ಅಭ್ಯರ್ಥಿಯನ್ನು ನಾನು ಸೋಲಿಸ್ತೇನೆ. ಮಂಜುನಾಥ್ ದೇವರ ಆಶೀರ್ವಾದ ಇದೆ, ಜನರ ಸಹಕಾರ ಇದೆ. ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ನಮ್ಮ ಶಾಸಕರ ಕೆಲಸ ಕಾರ್ಯಗಳು ನಮಗೆಲ್ಲ ಶ್ರೀರಕ್ಷೆ ಆಗಿದೆ. ನಮ್ಮ ಸಂಸದರದು, ನಮ್ಮ ಶಾಸಕರದ್ದು ಕೆಲಸ ಕಾರ್ಯಗಳು ನಮಗೆ ಶ್ರೀರಕ್ಷೆ ಆಗಿದೆ. ಅದು ನನಗೊಬ್ಬನಿಗೆ ಅಂತಲ್ಲ, ನಮ್ಮ ಎಲ್ಲ ಕಾರ್ಪೊರೇಟರ್ನವರಿಗೆ ಹಾಗೆ ಆಗಿದೆ. ಅವರವರ, ನಮ್ಮದು ಮಂಗಳೂರು ದಕ್ಷಿಣದಾಗಲಿ ಮಂಗಳೂರು ಉತ್ತರದಾಗಲಿ. ಬಹಳ ಪ್ರಮುಖವಾಗಿ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕ ಇದ್ದಾರೆ. ನಮಸ್ಕಾರ ವಿಜಯ್ ಕುಮಾರ್ ಅವರೇ, ಮಾತಾಡಿ. ನಮಸ್ತೆ ರಾಮದಾಸ್ ಅಣ್ಣ. ನಮಸ್ತೆ ಮನೋಜ್ ಶೆಟ್ಟಿ ಇದ್ದಾರೆ. ನಮಸ್ತೆ ಮನೋಜ್ ಅಣ್ಣ. ನಮಸ್ತೆ. ನಮಸ್ತೆ, ಹೇಳಿ ಸರ್. ದಯಬಂದ ಏನು ಪಂಪಿನ ಒಂಜಿ ಬಂದ ಆರ್ನೊಂಜಿ ಒಂಜಿ ಕೆಲಸ ಒಂಜಿ ಬಾರಿ ಒಂಜಿ ಖುಷಿತ ವಿಷಯ. ಈ ಬರ್ತದ ಒಂಜಿ ಎಡ್ಡೆ ಹೇಳವಂತಂದುಲ್ಲೇರು ಒಂಜಿ ಪಾಪ ತಗಲೆ ಅವಡು ಒಂಜಿ ಫಸ್ಟ್ ಅಡಿ ಎತ್ತಿನಕ್ಲೆ ಬಾರಿ ಸ್ಪಂದನೆ ಕೊರೊಂದುಲ್ಲೇರು. ಎಸ್ ಸರ್, ಬಾರಿ ಒಂಜಿ ಖುಷಿತ ವಿಷಯ.
ಅಂಚನೆ ಒಂಜಿ ನನಲ ಇಂಚಿನ ಒಂಜಿ ಎಡ್ಡೆ ಬೇಲೆ ಮಲ್ತೊಂದು ಆ ವಾರ್ಡ್ದ ಪ್ರದೇಶಡ್ಲ ಬಾರಿ ಒಂಜಿ ರಾತ್ರಿ ಪಗಲ್ದು ಬಾರಿ ಬೇಲೆ ಮಲ್ತೊಂದುಲ್ಲೇದು ಬಾರಿ ಒಂಜಿ ಖುಷಿತ ವಿಷಯ. ಎಸ್ ಸರ್, ಥ್ಯಾಂಕ್ ಯು ಫೋನ್ ಇಂಚಿನ ನಲ್ಲ ಒಂಜಿ ಎಡ್ಡೆ ಉತ್ತಮ ಸ್ಥಾನಡ್ ಆರು ಬಸದ್ ಕದ್ರಿದ ವಾರ್ಡ್ಲ ಅಂಚನೆ ಕದ್ರಿ ಪ್ರದೇಶಡ್ಲ ಊರುಡ್ಲ ಆರು ಬಾರಿ ಒಂಜಿ ಪರಿಚಯ ಅಂಚೆ ಬಾರಿ ಒಂಜಿ ನಲ್ಲ ಕೆಲಸ ಮಲ್ಪೋಡು ಬಂದು ಎನ್ನ ಒಂಜಿ ದೇವರನ ಆರೋಗ್ಯ ಐಶ್ವರ್ಯ ಕೊರಡು ಬಂದು ಆರಿಗೆ ಕೇನೊಂದಿಲ್ಲ. ಥ್ಯಾಂಕ್ ಯು ವಿಜಯ್. ಥ್ಯಾಂಕ್ ಯು. ಓಕೆ. ಕದ್ರಿ ಕಂಬಳ ಅನ್ನುವಂಥ ಒಂದು ಪ್ಲೇಸ್, ಹಿಂದೆ ಗದ್ದೆಗಳಿದ್ದಂಥ ಒಂದು ಜಾಗ ಅದು. ನೀರು ಈಗಲೂ ಕೂಡ ನೀರು ನಿಲ್ಲುವಂಥದ್ದು, ಕಂಬಳ ಕೂಡ ಆಗ್ತಾ ಇತ್ತು. ಡ್ರೈನೇಜ್ ಸಮಸ್ಯೆ ಅಲ್ಲಿ ಬಹಳ ಅಗಾಧವಾದಂಥ ಒಂದು, ಈಗ ಅದು ಹೇಗಿದೆ ಸಮಸ್ಯೆ? ಪರಿಹಾರ ಆಗಿದೆಯಾ, ಹೇಗಿದೆ? ಒಂದೊಂದು ಕಡೆ ಈಗ ಮೇಜರ್ ನಮ್ಮ ಎಲ್ಲ ವಾರ್ಡಲ್ಲಿ ಇರುವಂಥದ್ದು ಡ್ರೈನೇಜ್ ಇದೆ ಸಮಸ್ಯೆ. ಈಗ ಕದ್ರಿಯಲ್ಲಿ ಸಹ ಹಾಗೆ, ನನ್ನ ವಾರ್ಡ್ ಕದ್ರಿ ದಕ್ಷಿಣ 33ರಲ್ಲಿ ಹಾಗೆ ಅದೇ ಒಂದು ಟ್ರಂಕ್ ಲೈನ್ ಸೀದಾ 33ನೇ ವಾರ್ಡಿಂದ ಪಾಸ್ ಆಗಿ 32ಕ್ಕೆ ಹೋಗಿ 30ಕ್ಕೆ ಹೋಗಿ ಹಾಗೆ ಹೋಗುವಂಥದ್ದು. ಒಂದೊಂದೇ ಕೆಲಸ ಕಾರ್ಯಗಳು ಆಗ್ತಾ ಬರ್ತಾ ಇದೆ. ಈಗ ಸುಧೀರ್ ಶೆಟ್ಟಿ ಅವರ ವಾರ್ಡಿನವರು, ಅದಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಅದಕ್ಕಿಂತಲೂ ಅದಕ್ಕೆ ವೆಚ್ಚದಲ್ಲಿ ಆ ಪ್ರಾಜೆಕ್ಟ್ ಉಂಟು. ಅದಕ್ಕೆ ಅದೊಂದು ಸರಿಯಾದ ಕೂಡಲೇ ಅಲ್ಲಿಂದ ವೆಟ್ವೆಲಿಗೆ ಲಿಂಕ್ ಲೈನ್ ಸರಿಯಾದ ಕೂಡಲೇ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಈಗ ಕದ್ರಿ ಕಂಬಳದಲ್ಲಿ ಯಾವಾಗಲೂ ಓವರ್ಫ್ಲೋ ಆಗುವಂಥದ್ದು ಪ್ರಾಬ್ಲಮ್ ಸುಮಾರು ನೀವು ಬಹಳ ಸುದ್ದಿ ಆಗಿದ್ರು ಒಂದೊಮ್ಮೆ. ಹೌದು, ಅಲ್ಲಿ ಮ್ಯಾನ್ಯಲ್ಗೆ ಇಳಿದು ಅದನ್ನು ಕ್ಲೀನ್ ಮಾಡಬೇಕಂತ ಪರಿಸ್ಥಿತಿ ಕೂಡ ಬಂದಿತ್ತು ಅಂತ. ಅದು ಆಕ್ಚುಲಿ ಅದು ಲಾಸ್ಟ್ ಇಯರ್ ಲಾಕ್ಡೌನ್ ಅಲ್ಲೇ ಆದದ್ದು. ಅದು ಸೀವೇಜ್ ಮ್ಯಾನ್ಯಲ್ ಅಲ್ಲ, ಅದು ದೊಡ್ಡ ರೈನ್ ವಾಟರ್ ಡ್ರೈನ್. ಅದು ರೈನ್ ವಾಟರ್ ಡ್ರೈನ್ಗೆ 2 ಚಿಕ್ಕ ಚಿಕ್ಕ ಡ್ರೈನ್ ಬರ್ತಿದ್ದದ್ದು, ಕನೆಕ್ಟ್ ಆಗ್ತಿದ್ದದ್ದು. ಅದು ಅಷ್ಟು ಚೋಕ್ ಆಗಿತ್ತು. ಆದರೆ ಅಲ್ಲಿ ಅದಕ್ಕೆ ಮೇಂಟೆನೆನ್ಸ್ಗೆ ಅಂತ ಒಂದು ಮ್ಯಾನ್ಯಲ್ ಇಟ್ಟದ್ದು. ಆ ಮ್ಯಾನ್ಯಲಲ್ಲಿ ಅಂದರೆ ಅದು ಕೆಲಸದವರು ಬಂದರು ನೋಡಿದ್ರು, ನಾನೊಮ್ಮೆ ರಿಕ್ವೆಸ್ಟ್ ಮಾಡಿದೆ ಇಳೀರಿ ಸ್ವಲ್ಪ ಜೆಟ್ ಹೊಡೀರಿ ಅಂತ ಹೇಳಾಗ ಆಗಲಿಲ್ಲ ಅಂದರೆ ಅದಕ್ಕೋಸ್ಕರ ನಾನು ಇಳಿದೆ. ನನಗೆ ಇಳಿಯುವ ಉದ್ದೇಶ ಸಹ ಇರಲಿಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಯಿತು. ಇಮಿಡಿಯೇಟ್ ಇಳಿದೆ, ಕೆಲಸ ಮಾಡಿದೆ. ಅದರ ಮರು ದಿವಸ ನಮ್ಮ ಪೌರ ಕಾರ್ಮಿಕರ ಟೀಮ್ ಎಲ್ಲ ಬಂದು ಅದನ್ನು ಕ್ಲೀನ್ ಮಾಡಿದ್ರು. ನಾವು ನಮ್ಮ ಕಾರ್ಯಕರ್ತರು ನಾವು 4 ಜನ ಒಟ್ಟಿಗೆ ಇಳಿದು ಅರ್ಧ ಕೆಲಸ ಮಾಡಿದ್ದೆವು, ಯಾಕಂದ್ರೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇಲ್ಲ, ಎಷ್ಟು ಆಗ್ತದೆ ಅಷ್ಟು ಕೆಲಸ ಮಾಡಿದ್ದೆವು. ಮರು ದಿವಸ ಪೌರ ಕಾರ್ಮಿಕರ ಟೀಮ್ ಬಂದು ಫುಲ್ ಅದನ್ನು ಕ್ಲಿಯರ್ ಮಾಡಿದ್ರು. ಹಾಗೆ ಅದೊಂದು ನಾನು ಅಲ್ಲಿ ಗಮನಿಸಿರೋದು ಭಾಳ ವರ್ಷಗಳ ಹಿಂದಿನಿಂದ ಭಾಳ ಅದನ್ನು ಸುದ್ದಿ ಮಾಡಿದರೂ ಕೂಡ ಆ ಸಮಸ್ಯೆ ಪರಿಹಾರ ಆಗ್ತಾ ಇರಲಿಲ್ಲ. ಮ್ಯಾನ್ಯುವಲ್ಲಿಂದ ಇಡೀ ಡ್ರೈನೇಜ್ ನೀರು ಏನಿದೆ, ಆ ಕಲುಷಿತ ನೀರು ಹೊರಗೆ ಹೋಗ್ತಾ ಇರುವಂಥದ್ದು. ಬಹುಶಃ ತಮ್ಮ ವಾರ್ಡ್ ಅದು ಬರ್ತದೆ ಅನ್ನೋದು ಗೊತ್ತಿಲ್ಲ. ಕಂಬಳದ ಎಡಬದಿಯಲ್ಲಿ, ಕಂಬಳ ಗದ್ದೆ ಎಡಬದಿಯಲ್ಲಿ ಇರುವಂಥ ಒಂದು ಮ್ಯಾನ್ಯುವಲ್. ಕಂಬಳ ಗದ್ದೆ ದಾಟಿ ನೀವು ಗ್ರೌಂಡ್ ಕದ್ರಿ ಗ್ರೌಂಡ್ ಹೋಗೋ ರೋಡಲ್ಲಿ ಹೇಳೋದು. ಹೌದು, ಆ ಬದಿಯಲ್ಲಿ. ಹೌದು, ಬದಿಯಲ್ಲಿ. ಅದೇ ಈಗ ಇವರದು ಸುಧೀರ್ ಶೆಟ್ಟಿ ಅವರ ವಾರ್ಡಿಂದ ಅದು ಲಿಂಕ್ ಒಂದು ಸರಿಯಾದ್ರೆ ಅಲ್ಲಿ ಆ ಕದ್ರಿ ಕಂಬಳ ನಾಗಬನದಲ್ಲಿಂದ ವೆಟ್ವೆಲಿಗೆ ಲಿಂಕ್ ಆಗುವಂತ ಲೈನ್, ಅದು ಓಲ್ಡ್ ಲೈನ್ ಉಂಟು, ಎಲ್ಲ ಚೌಕ್ ಆಗಿದೆ. ಅದರಿಂದ ಅಲ್ಲಿ ತೋಡಲ್ಲಿ ಹೋಗ್ತಾ ಉಂಟು. ಆಲ್ರೆಡಿ ಸಿಂಪ್ಲೆಕ್ಸ್ ನವರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಹಾಕಿದೆ. ಅದು ಸುಧೀರ್ ಶೆಟ್ಟಿ ಅವರು ಅದರ ಫಾಲೋಅಪ್ ಅಲ್ಲಿ ಇದ್ದಾರೆ. ಏನೋ ಅವ್ರದ್ದು ಲೇಬರ್ ಪ್ರಾಬ್ಲಮ್ ಅಂತ ಹೇಳಿ ಸ್ವಲ್ಪ ಡಿಲೇ ಆಗಿದೆ, ಇಲ್ಲದ್ರೆ ಇಷ್ಟೊತ್ತು ಅದ ಕೆಲಸ ಕಾರ್ಯಗಳು ಮುಗ್ದು ಹೋಗ್ತಿತ್ತು. ಯಾವಾಗ ಪರಿಹಾರ ಸಿಗ್ಬೋದು? ಅದು ಹೆಚ್ಚಂದ್ರೆ ಇನ್ನೊಂದು 1 ವರ್ಷದೊಳಗೆ ಅದು ಎಲ್ಲ ಪರಿಹಾರ ಆಗ್ತದೆ. ಹೊಸ ಇದು ಆಗ್ತಾ ಇದೆ, ಕನೆಕ್ಷನ್ಗಳು ಆಗ್ತಾ ಇದೆ, ಕನೆಕ್ಷನ್ ಆಗ್ತಾ ಇದೆ. ನನ್ನ ವಾರ್ಡಲ್ಲಿ ಸಹ ಏನು ಸಮಸ್ಯೆ ಇತ್ತು ಅದನ್ನೆಲ್ಲ ಹೊಸ ಲೈನಿಗೆ ಆಲ್ರೆಡಿ ಪ್ರಾಜೆಕ್ಟ್ ಅಲ್ಲಿ ಹಾಕಿ ಆಗಿದೆ. ಎಲ್ಲ ಡ್ರೈನೇಜಿನ ಸಮಸ್ಯೆಗಳು ಇನ್ನು ನನ್ನ ಪ್ರಕಾರ 1 ವರ್ಷದೊಳಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ನೀವು ಪಿಂಟೋಸಲಲ್ಲಿ ನೋಡಿದ್ರೆ ಮೊನ್ನೆ ತಾನೇ ನಾನು ಮಾಡಿದಂಥದ್ದು. ಈಗ ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದಿದ್ದರಿಂದ ಅಲ್ಲಿ ಡ್ರೈನೇಜ್ ಇರಲಿಲ್ಲ, ಡ್ರೈನೇಜೇ ಆಗುದಿಲ್ಲ ಅಂತ ಹೇಳಿದ್ರು. ಮೊನ್ನೆ ಖಾಲಿ 20 ದಿವಸದಲ್ಲಿ ಕೆಲಸ ಮಾಡಿ ಮುಗಿಸಿದ್ದೇವೆ ಅದನ್ನು. ಅದು ಲಿಂಕ್ ಆಗಿ ಈಗ ಚಾರ್ಜ್ ಆಗಿದೆ ಲೈನ್. ರಾಜಕಾಲುವೆ ಕದ್ರಿ ದೇವಸ್ಥಾನದಿಂದ ಕದ್ರಿ ಆ 7 ಕೆರೆಗಳ ಇದರಿಂದ ಬರುವಂತ ಒಂದು ನೀರು ಅದು. ಹೌದು, ಅಲ್ಲಿ ಬರ್ತಾ 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 ಇದ್ದಕ್ಕಿದ್ದ ಹಾಗೆ ನೀರು ಕಲುಷಿತಗೊಳ್ತಾ ಬರ್ತದೆ. ಬಹಳ ಕ್ಲೀನ್ ಇರ್ತದೆ. ಎಲ್ಲಿ ರಸ್ತೆಯ ಅಡಿಯಲ್ಲಿ, ಎಲ್ಲಿ ಬ್ರಿಡ್ಜ್ ಇದೆಯೋ ಅದರ ಅಡಿಯಲ್ಲಿ ಒಂದು ಮ್ಯಾನ್ಯುವಲ್ ಇದೆ, ಅಲ್ಲಿಂದ ಅದು ಲೀಕ್ ಆಗ್ತಾ ಇದೆ ಅಂತ ಅನ್ನೋದು ನಾವು ಗಮನಿಸಿದ್ದು. ಸೊ ಇದಕ್ಕೆ ಒಂದು ಪರ್ಯಾಯ, ಯಾಕಂದರೆ ಅದು ಬಹಳ ಶುದ್ಧವಾಗಿ ಆ ನೀರು ಹೋಗುವಂತೆ ಆಗಬೇಕು. ಅಲ್ಲ, ಇದೀಗ ಅಲ್ಲಿ ರಾಜಕಾಲುವೆಯಲ್ಲಿ ಬರುವಂಥ ನೀರು ಈಗ ಏನಂತ ಹೇಳಿದರೆ, ಅದು ಒಂದು ನನ್ನ ವಾರ್ಡಿಂದ ಪಾಸ್ ಆಗುವಂಥ ಟ್ರಂಕ್ ಲೈನ್ ಒಂದು ಕಾಂಪೌಂಡ್ನ ಒಳಗಡೆ ಪಾಸ್ ಆಗಿದೆ. ಮೊದಲಿನ ಕಾಲದಿಂದ ಹೋದದಂಥದ್ದು. ಅದೀಗ ಏನಾಗಿದೆ, ಒಂದು ಮುರ್ದೆ ಬಿದ್ದಿದೆ. ಅದು ಸಾಧಾರಣ ಒಂದು 10-15 ಫೀಟ್ ಅಡಿಯಲ್ಲಿ ಉಂಟು. ಇನ್ನೊಂದು ಮ್ಯಾನ್ಯುವಲಿಂದ ಓವರ್ಫ್ಲೋ ಆಗಿ ರಾಜಕಾಲುವೆಗೆ ಬೀಳ್ತಾ ಉಂಟು. ಈಗ ಮುಟ್ಲಿಕ್ಕೆ ಆಗುದಿಲ್ಲ. ಅದನ್ನು ಮುಟ್ಟಿದ್ರೆ ಮಳೆದು ರಭಸಕ್ಕೆ ಅಷ್ಟು ಎತ್ತರ 10 ಫೀಟ್ಗಿಂತ ಸಹ ಎತ್ತರ ನೀರು ಪಾಸ್ ಆಗ್ತದೆ. ಅದು ಈ ಜಾಗವನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತದೆ ಅಂತ ಪರಿಸ್ಥಿತಿ. ಅದ ಕೆಲಸ ಮುಟ್ಲಿಕ್ಕೆ ಸಹ ಆಗುದಿಲ್ಲ.
ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಸಾಗುದಿಲ್ಲ. ಇನ್ನು ಅದರ ಕೆಲಸ ಮಾಡಬೇಕಾದ್ರೆ ಏನು ಅಂತ ಹೇಳಿದ್ರೆ ಮಳೆ ನಿಂತ ಮೇಲೆ ಅದು ಕೆಲಸ ಮಾಡಬೇಕು. ಅಲ್ಲ, ಇದಕ್ಕೆ ಶಾಶ್ವತ ಪರಿಹಾರ ಅದೇ ಖಂಡಿತ. ಈ ಲೈನ್ ಚೇಂಜ್ ಆದ ಕೂಡಲೇ ಇದಕ್ಕೆ ಪರಿಹಾರ ಹೊಸ ಲೈನ್ ಆದ ನೋಡಿ. ಆ ಮನೆಯವರು ನಾವು ಬಿಡುದಿಲ್ಲ, ಯಾಕಂತ ಹೇಳಿದ್ರೆ ಒಂದು ಕಾಂಪೌಂಡ್ ನಲ್ಲಿ 3 ಮ್ಯಾನ್ಹೋಲ್ ಉಂಟು, ಒಂದು ಅವರದ್ದು ರೂಮಿನ ಅಡಿಯಲ್ಲಿ ಉಂಟು. ಅವರ ಹತ್ರ ಮಾತಾಡಿ ಸಮಾಧಾನ ಮಾಡಿ ಅವರ ಒಪ್ಪಿಗೆ ತಗೊಂಡು ಈಗ ಕೆಲಸ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವರು. ಆದ್ರಿಂದ ಎಲ್ಲರನ್ನು ಸಮಾಧಾನ, ಈಗ ವಾರ್ಡಿನಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಏರಿಯಾಸ್ ಎಲ್ಲ ಇತ್ತು, ಎಲ್ಲ ಸಮಾಧಾನದ ಮುಖಾಂತರ ಅವರ ಹತ್ರ ಸಂಧಾನದ ಮುಖಾಂತರವೇ ಎಲ್ಲ ಕೆಲಸ ಮಾಡಿಕೊಂಡು ಬಂದಿದ್ದು. ಹೌದು. ಬಹುಶಃ ಮತ್ತೊಂದು ಮಾತು ಅಂದರೆ, ಬಹಳಷ್ಟು ಅಭಿವೃದ್ಧಿಗಳು ಆದಂಥ ಸಂದರ್ಭದಲ್ಲಿ ಒಂದೊಮ್ಮೆ ನೀರು ನಿಲ್ತಾ ಇದ್ದಂಥ ಜಾಗ ಅದು ಕಂಬಳ ಇಡಿ, ಅಲ್ಲೆಲ್ಲ ಭೂಮಿ ಸಮತಟ್ಟು ಮಾಡಿ ಮನೆಗಳನ್ನು ಬಿಲ್ಡಿಂಗ್ಗಳನ್ನು ಕಟ್ಟುವ ಸಂದರ್ಭದಲ್ಲಿ ಅದೇನೋ ತಪ್ಪುಗಳಾಗಿ ಹೋಗಿದ್ದಾವೆ. ಬಹುಶಃ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆ ಎಲ್ಲ ಇಡೀ ಸಮಸ್ಯೆಗಳಿಗೆ ಒಂದು ಏನು ಉತ್ತರವನ್ನು ಕಂಡುಕೊಳ್ಬೇಕಾದಂಥ ಪರಿಸ್ಥಿತಿ ಇದೆಯಾ? ಅಲ್ಲ ಸರ್, ನಾವೀಗ ನಮ್ಮ ವಾರ್ಡಲ್ಲಿ ಮಾಡುವ ಯಾವುದೇ ಕೆಲಸ ಇರಲಿ, ಯಾವುದೇ ರೋಡ್ ಇರಲಿ, ಪ್ರತಿಯೊಂದು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ನಮ್ಮ UGD ವರ್ಕರ್ಸನ್ನು ಒಂದು ದಿವಸ ನನ್ನ ಕಾರಲ್ಲಿ ಕೂತ್ಕೊಳಿಸಿ ಪ್ರತಿಯೊಂದು ಮ್ಯಾನ್ಹೋಲ್ ಕವರ್ ಓಪನ್ ಮಾಡಿಸಿ, ಯಾವುದು ಲೈನ್ ಉಂಟು, ಓಲ್ಡ್ ಸ್ಟೋನಲ್ಲಿ ಲೈನ್ ಉಂಟಾ, ನ್ಯೂ ಲೈನ್ ಉಂಟಾ, PVC ಲೈನ್ ಉಂಟಾ, ಎಲ್ಲ ನೋಟ್ ಮಾಡಿಕೊಂಡು ಬರೆದಿಟ್ಟಿದ್ದೇನೆ ನಾನು. ಇನ್ನು ಮುಂದೆ ಆ ರೋಡಿದ ಕೆಲಸ ಆಗಬೇಕಾದ್ರೆ ಫಸ್ಟ್ ಅದಕ್ಕೆ UGD ಕೆಲಸ ಮಾಡಬೇಕು, ಡ್ರೈನೇಜ್ ಕೆಲಸ ಮಾಡಬೇಕು ಅಂತ ಸಿಸ್ಟಮ್ ಮಾಡಿಕೊಂಡು ಹೋಗ್ತಿದ್ದೆ. ಇದು ನಾನು ಅಂತಲ್ಲ, ಪ್ರತಿಯೊಬ್ಬರು ಕಾರ್ಪೊರೇಟರ್ನವರು ಅದನ್ನು ಪಾಲನೆ ಮಾಡಿಕೊಂಡು ಹೋಗ್ತಿದ್ರು. ಮೊದಲಿನಾಗೆ ಸೀದಾ ಕಾಂಕ್ರೀಟ್ ಹಾಕೊಂಡು ಹೋಗುದು, ಮತ್ತೆ ಪುನಃ ಕಾಂಕ್ರೀಟ್ ಹೊಡೆದು ಡ್ರೈನೇಜ್ ಮಾಡುವಂಥ ಸಿಸ್ಟಮ್ ಈಗ ಆಗ್ತಾ ಇಲ್ಲ. ಕರೆಕ್ಟ್ ಅದನ್ನು ಚೆಕ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗ್ತಿದ್ದೆ. ಕಾಂಕ್ರೀಟ್ ರೋಡ್ ಆಗ್ತದೆ, ಸ್ವಲ್ಪ ಸಮಯದಲ್ಲಿ ಅದರಿಂದ ನೀರುಗಳು ಚಿಮ್ಮುತ್ತದೆ, ಮತ್ತೆ ನೋಡುವಾಗ ಡ್ರೈನೇಜಿನ ಲೀಕೇಜ್. ಹೌದು, ಇಂಥ ಬಹಳಷ್ಟು ಕೇಸುಗಳು. ಮತ್ತೆ ಅಲ್ಲಿ ಅರ್ಧಕ್ಕೆ ಅಗಿಯುವುದು, ಮತ್ತೊಮ್ಮೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುದು, ಇಲ್ಲಿ ಅಲ್ಲ ಅಂತ ಹೇಳುದು, ಮತ್ತು ಅಲ್ಲಿ ಅಗಿಯುವುದು, ಅಲ್ಲಿಯೂ ಅಲ್ಲ ಅಂತ ಹೇಳುದು ಮತ್ತೊಂದು ಕಡೆ. ಅದು ಏನಾಗ್ತದೆ ಸರ್, ಅದೀಗ ಡ್ರೈನೇಜ್ ಲೈನ್ ಅಂತಲ್ಲ, ಡ್ರೈನೇಜ್ ಲೈನ್ ಹಾಗೆ ಮೇಲೆ ಬರುದಿಲ್ಲ. ಡ್ರೈನೇಜ್ ಲೈನ್ ನೆಲದ ಅಡಿಯಿಂದಲೇ ಸೀದಾ ಸ್ಪ್ರೆಡ್ ಹಾಕೊಂಡು ಹೋಗ್ತದೆ. ಇದು ವಾಟರ್ ಲೈನ್ ನಡುವಲ್ಲಿ ಇದ್ದದಂತದೆಲ್ಲ ಡ್ಯಾಮೇಜ್ ಆದ್ರೆ ನಡುವಲ್ಲಿ ನೀರು ಬರ್ತದೆ, ಆಗ ಕಾಂಕ್ರೀಟ್ ಕಟ್ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಇನ್ನು 24x7 ಅಲ್ಲಿ ಎಲ್ಲ ರಸ್ತೆ 2 ಬದಿಗೆ ಬರ್ತದೆ ಲೈನ್ಸ್. ಇನ್ನು ಆದಷ್ಟು ಬೇಗ ಈಗ ಎಲ್ಲ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. 24 ಗಂಟೆ ನೀರು ಕೊಡುವ ಸ್ಕೀಮ್ ಸಹ ನಮಗೆ ಸರ್ಕಾರ ಕೊಟ್ಟಿದೆ. ಮೊನ್ನೆ ಶಾಸಕರು ವೇದವ್ಯಾಸ ಕಾಮತ್ ಅದು ತುಂಬಾ ಪ್ರಯತ್ನ ಮಾಡಿದ್ದಾರೆ, ಬಂದಿದೆ, ನಮಗೆ ಸ್ಕೀಮ್ ಬಂದಿದೆ. ಇನ್ನೊಂದು 2-3 ವರ್ಷದಲ್ಲಿ ಮತ್ತೆ ನೀರಿನ ಸಮಸ್ಯೆ ಇರುವುದಿಲ್ಲ ನಮಗೆ. 24 ಗಂಟೆ ನೀರು, ಅದು ಸಹ 20 ಪಂಪಿಂಗ್ ಸ್ಟೇಷನ್ಸ್, 9 ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಆಗ್ತದೆ. 4-5 ಮಾಳಿಗೆ ಸಹ ಪ್ರೆಷರ್ ಬರುವಂತ ಸಿಸ್ಟಮ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟು. ಜೊತೆಗೆ ತಮ್ಮ ವಾರ್ಡ್ ಏನಿದೆ ಬಹಳಷ್ಟು ಗ್ರೀನರಿ ಉಳಿಸ್ಕೊಳ್ಬೇಕಾದಂಥ ಒಂದು ವಾರ್ಡ್ ಕೂಡ ಹೌದು. ಒಂದೊಮ್ಮೆ ಪೊನ್ನುರಾಜ್ ಅವರು ಜಿಲ್ಲಾಧಿಕಾರಿ ಆಗಿರುವಾಗ ಅದೊಂದು ಗ್ರೀನ್ ಏರಿಯಾ ಅಂತನೂ ಕೂಡ ಅವರು ಇದು ಮಾಡಿದರು. ಉಳಿಸಿಕೊಂಡು ಬರುವಂಥ ಮಟ್ಟಿಗೆ ಇದೆಯಾ ಈಗ ಕದ್ರಿ ದೊಡ್ಡ ದೊಡ್ಡ ಅಭಿವೃದ್ಧಿಗಳ ನಡುವೆ ಆ ಗ್ರೀನರಿಯನ್ನು ಉಳಿಸಿಕೊಳ್ಳುವುದು ಅನಿವಾರ್ಯತೆ ಇಲ್ವಾ? ನಿಜವಾಗಿಯೂ ಅಲ್ಲಿ ಮಠ ಇದೆ, ದೇವಸ್ಥಾನ ಇದೆ, 7 ಕೆರೆಗಳಿವೆ, ಇವೆಲ್ಲವೂ ಕೂಡ ನೀರು ಆ ಜಾಗವುದು ಗ್ರೀನರಿಯಾಗಿ ಉಳಿಬೇಕು ನಿಜವಾಗಿ. ಹಿಂದಿನ ಆಡಳಿತ ಏನದು ಮಾಡಿದೆ ಅದೀಗ ಆಗಿ ಹೋದ ವಿಷಯ. ಮುಂದಿನ ದಿನಗಳಲ್ಲಿ ಅದನ್ನು ಗ್ರೀನರಿ ಆಗುವಂತೆ ಉಳಿಸುವಂತ ಸಂಪೂರ್ಣ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬಾ ನೀರಿದು ಸೋರ್ಸ್ ಉಂಟು. ಎಷ್ಟು ಪ್ಯೂರ್ ನೀರು ಅಂತ ಹೇಳಿದ್ರೆ ನಾವು ಬೇರೆ ಅದಕ್ಕೆ ಫಿಲ್ಟರಿಂಗ್ ಮಾಡಬೇಕು ಅಂತಿಲ್ಲ, ಅಷ್ಟು ನೀರಿದು ಸೋರ್ಸ್ ಉಂಟು. ಈಗ ನೋಡಿ, ಶಾಸಕರು ಅಲ್ಲಿ ನನ್ನ ವಾರ್ಡಲ್ಲಿ 2 ದೊಡ್ಡ ದೊಡ್ಡ ಕೆರೆ ಉಂಟು. ಒಂದು ಕದ್ರಿ ಜೋಗಿಮಠ ಕೆರೆ, ಇನ್ನೊಂದು ಕದ್ರಿ ಡಾಕ್ಟರ್ಸ್ ಕಾಲೋನಿ ಹತ್ರ ಕೆರೆ. 2 ಕೆರೆಗೆ, ಒಂದು ಕೆರೆಗೆ 1 ಕೋಟಿ ಅನುದಾನ ಒದಗಿಸಿದ್ದಾರೆ, ಇನ್ನೊಂದು ಕೆರೆಗೆ 50 ಲಕ್ಷ ಅನುದಾನ. 2 ಕೆರೆದು ಪ್ರಗತಿಯಲ್ಲಿ ಉಂಟು. ಸ್ವಲ್ಪ ಇನ್ನು ಮಳೆಗಾಲ ಕಳೆದ ಕೂಡಲೇ, ಈಗ ಮಳೆ ಬಂತು, ಆದಷ್ಟು ಅರ್ಧ ಕೆಲಸ ಕಾರ್ಯಗಳು ಮುಗಿದಿದೆ. ಇನ್ನು ಒಂದು ಮಳೆಗಾಲ ಕಳೆದ ಕೂಡಲೇ ಅದನ್ನು 3-4 ತಿಂಗಳಲ್ಲಿ ಅದನ್ನು ಮುಗಿಸ್ತೇವೆ. ಎಸ್ ಸರ್. ನಡುವೆ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅಭಿಲಾಷ್ ಅವರೇ, ಮಾತಾಡಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಮನೋಹರ್ ನಮಸ್ತೆ. ಅಭಿಲಾಷ್ ಬಜ್ಪೆಯಿಂದ. ನಮಸ್ತೆ. ನಮಸ್ತೆ. ತುರುಟು ಮಾತಾಡಲ್ಲ ಅದೇ? ಖಂಡಿತ ಖಂಡಿತ. ಓಕೆ, ನಮಸ್ತೆ. ನಮಸ್ತೆ. ಮತ್ತೆ ಖುಷಿ ಆಗುಂಟು ಮನೋಹರನ ಪ್ರತಿಯೊಂದಿಲ್ಲ ಡೈಲಿ ಅಪ್ಡೇಟ್ ಬರೋದುಂಟು ನಮ್ಮ ಸಮಾಜದ ಒಂದು ಸೇವೆದು. ಹಲೋ, ಕೇಂಡು ಅಭಿಲಾಷ್ ಮಲ್ಲೆ. ಓಕೆ ಓಕೆ, ಮಸ್ತ್ ಅಪ್ಡೇಟ್ ಡೈಲಿ ತಗೊಂಡಿಲ್ಲ ಮಸ್ತ್ ಖುಷಿ ಆಗುಂಟು. ಏನೋ ಪ್ರೋಗ್ರಾಮ್ ತುಯ್ಯ ಇಷ್ಟ ತಗೊಂಡಿಲ್ಲ. ಓಕೆ, ಥ್ಯಾಂಕ್ ಯು. ಅಂಚ ಬೊಕ ನಮ್ಮ ಕದ್ರಿ ಕ್ರಿಕೆಟರ್ಸ್ ಮೇನ್ ಇರ್ ಆಡಳಿತ ಮಲ್ತದ್ದು ಬೊಕ ಕದ್ರಿ ಸ್ಟಾರ್ ನೈಟ್ ದಲ್ಲ ಪ್ರೋಗ್ರಾಮ್ ನ ವರ್ಷ ವರ್ಷ ಮಲ್ತೊಂದಲ್ಲ ಪ್ರತಿ ವರ್ಷ ಎಲ್ಲ ಒಂಜಿ ಮಲ್ಪೊಡು ಬಂದ್ ಎನ್ನೊಂಜಿ ಆಸೆ. ಅಂಚ ನಮ್ಮ ಮಾತ ಟೀಮ್ ದಲ್ಲ ಒಂಜಿ ಒಂದು ಮಾತ ವೇಟ್ ಮಾಡ್ತದಲ್ಲ ಕದ್ರಿ ಕ್ರಿಕೆಟರ್ಸ್ ದಲ್ಲ. ಕದ್ರಿ ಕ್ರಿಕೆಟರ್ಸ್ ಆಲ್ಮೋಸ್ಟ್ ಪ್ರತಿ ಒಂಜಿ ಉಂಡೆಟ್ಲ ಐತ ರೆಕಾಗ್ನೈಸ್ ಲಾ ಒಂದುಂಡು ಬೊಕ ನನಾತ್ ಐಡ್ಲ ಎಡೆಡ್ ವರ್ಕ್ ಲಾ ಆವಡು ಕೊರೋನಾ ಪೂರ ಮುಗಿಯನೆ ಮಲ್ಪುಗ ಅಂದು ವೇಟ್ ಮಾಡ್ತದಲ್ಲ ಕದ್ರಿ ಕ್ರಿಕೆಟರ್ಸ್ ಎಲ್ಲ ಅಂದು ವೇಟ್ ಮಾಡ್ತದಲ್ಲ. ಓಕೆ, ಎಸ್ ಸರ್. ಅಭಿಲಾಷ್ ಅವರೇ, ಥ್ಯಾಂಕ್ ಯು.
ವಿನಾಯಕ್ ರೈ ಒಂದು ಪ್ರಶ್ನೆ ಕೇಳಿದ್ದಾರೆ, ಅಂದರೆ ನೆಕ್ಸ್ಟ್ ಅದು ಡೆಂಗ್ಯೂ ಇದಕ್ಕೆ ಪೂರಕ ಆಗ್ತದೆ, ಯಾಕಂದರೆ ಈಗಾಗಲೇ ಅಲ್ಲಿ ರಾಜಕಾಲುವೆ ಭಾಳಷ್ಟು ಕಾಲುವೆಗಳು ದೊಡ್ಡ ದೊಡ್ಡ ಕಾಲುವೆಗಳು ಇರುವಂಥ ಒಂದು ಜಾಗ ಕೂಡ ಹೌದು. ಏನು ತಯಾರಿ ತಗೊಂಡು ಮಾಡ್ತಾ ಇದ್ದೀರಿ ಅಂತ? ಆಲ್ರೆಡಿ ಮಾಸ್ಕಿಟೋ ಮೆಶ್ ಎಲ್ಲ ಮನೆಗಳಿಗೆ ಕೊಟ್ಟಿದ್ದೇವೆ. ಕಳೆದ ಬಾರಿ 1,000 ಮೆಶ್ ಕೊಟ್ಟಿದ್ದೇವೆ, ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದೇವೆ. ಈ ಬಾರಿ ಸಹ ನಮ್ಮ MPW ವರ್ಕರ್ ಮುಖಾಂತರ ಯಾರ್ಯಾರು ಮನೆಗೆ ಅವರು ಮನೆಗೆ ಹೋಗ್ತಾರೆ. MPW ವರ್ಕರ್ಸ್ ಅವರು ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಎಲ್ಲ ಮಾಸ್ಕಿಟೋ ಮೆಶ್ ಕೊಡ್ತಿದ್ದೇವೆ. ಅದೇ ರೀತಿ ಪ್ರತಿಯೊಂದು ಏರಿಯಾಕ್ಕೆ ಫಾಗಿಂಗ್ ಮಾಡಿಸ್ತಾ ಇದ್ದೇನೆ. ಮತ್ತೆ ಅದಕ್ಕೆ ಏನು ನೀರಲ್ಲಿ ಕ್ರಿಮಿಗಳು ನಿಲ್ಲದಾಗೆ ಕೆಮಿಕಲ್ ಹಾಕುವಂಥದ್ದು ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಉಂಟು. ರಾಜಕಾಲುವೆ ಅಂತ ಹೇಳಿದ್ರೆ ಅದು ನೀರು ಹರಿದು ಹೋಗ್ತಾ ಇರ್ತದೆ. ಈಗ ಡೆಂಗ್ಯೂ ಬರುವಂಥದ್ದು ನಿಂತ ನೀರಿನಿಂದ ಬರುವಂಥದ್ದು. ಅದಕ್ಕೆಲ್ಲ ಜಾಗ್ರತೆ ತಗೊಂಡು ಎಲ್ಲಿ ನೀರು ನಿಂತಂತ ಅದನ್ನೆಲ್ಲ ಹೆಲ್ತ್ ಆಫೀಸರ್ ಮುಖಾಂತರ ಕರೆಕ್ಟ್ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೇವೆ. ಪ್ರವಾಸಿಗರು ಬಹುಶಃ ಕಂಪೇರ್ ಮಾಡಿದರೆ ಕದ್ರಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಏನು ತಯಾರಿ? ರಸ್ತೆಗಳು ಅಗಲ ಆಗಿದೆ, ದೇವಸ್ಥಾನಕ್ಕೆ ಹೋಗುವ ರಸ್ತೆಗಳು ಅಗಲ ಆಗಿದೆ. ಈಗ ಅಲ್ಲಿ ಸರ್ಕಲ್ಗಳು 2 ಸರ್ಕಲ್ಗಳಲ್ಲೂ ಕೂಡ ಒಂದು ಬಹಳ ವಿನೂತನವಾದ ರೀತಿಯಲ್ಲಿ ಆಗಿದೆ. ಇಲ್ಲಿ ಕಾರಂಜಿ ಕೂಡ ಇದೆ. ಅದನ್ನು ಇನ್ನೂ ಏನು ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀರಾ? ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗಿಗೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸ್ಮಾರ್ಟ್ ಸಿಟಿಯಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಮಾನ್ಯ ಸಂಸದರ ಹತ್ರ ಸಹ ಹೇಳಿದ್ದೇನೆ. ನಮ್ಮದು ರಾಜ್ಯಾಧ್ಯಕ್ಷರವರು, ಹಾಗಾಗಿ ನಮಗೆ ಸಂಪೂರ್ಣ ಭರವಸೆ ಉಂಟು. ಶಾಸಕರ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ ಒತ್ತಡ ಹಾಕಿ ಮುಂದಿನ ದಿನಗಳಲ್ಲಿ ಅದು ನನಗೆ ಮತ್ತು ನನ್ನ ಇನ್ನೊಬ್ರು ಸಹ ಕಾರ್ಪೊರೇಟ್ ಶಕಿಲಕ್ಕ ಅವರು ಆ ಏರಿಯಾದಲ್ಲಿ ಬರ್ತದೆ. ಅದು ಇಬ್ರು ಸೇರಿ ಖಂಡಿತವಾಗಿಯೂ ಕದ್ರಿಗೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅಂತ ತರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾವುದಾದ್ರು ಸ್ಪೆಷಲ್ ಸ್ಕೀಮ್ ಇಲ್ಲದ್ರೆ ಮುಖ್ಯಮಂತ್ರಿಗಳಂತೆ ಇಲ್ಲದ್ರೆ ಸ್ಮಾರ್ಟ್ ಸಿಟಿ ಏನಲ್ಲಾದ್ರೂ ಮಾಡ್ತಾ ಇದೆ. ಭರವಸೆ ಕೊಟ್ಟಿದ್ದಾರೆ ಸಂಸದರು, ಮಾಡಿಸ್ತೇನೆ ಅಂತ, ಅದರಿಂದ ಮಾಡ್ತೇನೆ ಅಂತ ಧೈರ್ಯ ಇದೆ. ಮಲ್ಲಿಕಟ್ಟೆ ಸರ್ಕಲ್ ಅದು ಅವೈಜ್ಞಾನಿಕವಾಗಿದೆ ಅನ್ನುವಂಥ ಬಹಳಷ್ಟು ದೂರುಗಳು ಕೂಡ ಇದ್ವು. ಇನ್ನೂ ಜಾಗ ಬೇಕಾ ಅದಕ್ಕೆ? ಹೇಗೆ ಸರಿ ಮಾಡ್ತೀರಿ ಅದನ್ನು? ಸರ್ಕಲ್ ಒಂದು ಕೆಳಗಡೆ ಮಾಡಿದ್ದು ಸ್ವಲ್ಪ ಅವೈಜ್ಞಾನಿಕ. ಅಂದರೆ ಸರ್ಕಲ್ ಮಾಡಿದ ಡಯಾ ಎಲ್ಲ ಕರೆಕ್ಟ್ ಉಂಟು, ಆದರೆ ಮಾಡಿದ ಸಿಸ್ಟಮ್ ಸರಿ ಇರಲಿಲ್ಲ. ಅದ ಮಾಡಿದ ಡಿಸೈನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಏನಾಗಿದೆ ಅಂದ್ರೆ ಒಂದು ಬಲಬದಿಯಲ್ಲಿ ಸ್ವಲ್ಪ ಅಗಲ ಕಾಣುವಾಗ ಜನರೆಲ್ಲ ಸೀದಾ ಸ್ಟ್ರೈಟ್ ಹೋಗ್ತಿದ್ರು. ಅದು ಆಕ್ಚುಲಿ ಟರ್ನ್ ಆಗಿ ಹೋಗ್ಬೇಕಿತ್ತು. ಹೀಗೆ ಹೌದು, ಟರ್ನ್ ಈ ಸ್ಟ್ರೈಟ್ ಬಂದ್ರೆ ಈಚೆ ಹೋದವರಿಗೆ ಟರ್ನೇ ಬಹಳ ವಿಚಿತ್ರ. ಹೌದು, ಈಚೆ ಕಡೆ ಬಂದವರಿಗೆ ಈ ಕಡೆ ಬಂದವರಿಗೆ ಕಾಣ್ತಿರ್ಲಿಲ್ಲ. ಅದಕ್ಕೆ ನಾನು ಅದು ಭಂಡಾರಿ ಬಿಲ್ಡರ್ಸ್ ನವರು ಸ್ಪಾನ್ಸರ್ ಮಾಡಿದಂಥದ್ದು 2 ಸರ್ಕಲ್ ಕೂಡ. ನಾನು ಕಾರ್ಪೊರೇಟರ್ ಆಗಿ ಆಯ್ಕೆಯಾದ ಕೂಡಲೇ ಭಂಡಾರಿ ಅವರಿಗೆ ಫೋನ್ ಮಾಡಿ ನೀವು ಫಸ್ಟ್ ಆ ಡಿಸೈನ್ ಅನ್ನು ಕಟ್ ಮಾಡಿ ಅಂತ ಹೇಳಿದ್ದೇನೆ. ಈಗ ಫ್ಲಾಟ್ ಡಿಸೈನ್ ಮಾಡಿದ್ದೇವೆ. ಕೆಳಗಿಡ ಸರ್ಕಲ್ಗೆ ಫ್ಲಾಟ್ ಡಿಸೈನ್ ಮಾಡಿ ಕೆಳಗಡೆ ಅಂದ್ರೆ ಎಲ್ಲಿದೆ ಹೇಳ್ತಾ ಇದ್ದಾರೆ? ಕದ್ರಿ ಗ್ರೌಂಡ್ ಹತ್ರ ಇರುವ ಗ್ರೌಂಡ್ ಹತ್ತಿರ ಸರ್. ಗ್ರೌಂಡ್ ತುಂಬಾ ಡೈಲಿ ಆಕ್ಸಿಡೆಂಟ್. ನಾವಲ್ಲಿ ನೋಡ್ತಾ ಇದ್ದು ಡೈಲಿ ಆಕ್ಸಿಡೆಂಟ್. ಅಪ್ಪ ಅಂತ ಹೇಳಿದ್ರೆ ಆಕ್ಚುಲಿ ಆ ಸರ್ಕಲ್ಗೆ ಹೀಗೆ ಟರ್ನ್ ಆಗಿ ಲೆಫ್ಟ್ ತಗೊಂಡು ಟರ್ನ್ ಆಗಿ ರೈಟ್ ಹಾಕೊಂಡು ಹೋಗ್ಲಿಕ್ಕೆ ಈ ಜನರು ಸ್ವಲ್ಪ ರೋಡ್ ಆಗೆಲ್ಲ ಕಾಣ್ತದೆ ಅಂತ ಹೇಳಿ ಸೀದಾ ಹೋಗ್ತಾ ಇದ್ರು. ಅದರ ನಂತರ ಅದರದ್ದು ಮಣ್ಣೆಲ್ಲ ತೆಗೆದು ಲೆವೆಲ್ ಮಾಡಿ ಈಗ ಟರ್ನ್ ಆಗುವಾಗ ಎದುರಿಂದ ಒಂದು ವೇಳೆ ತಪ್ಪಿ ಬಂದ್ರೆ ಸಹ ಕಾಣ್ತದೆ. ಪುನಃ ಅವರು ಎದುರು ಸ್ಟ್ರೈಟ್ ಬರೋದಾಗಿ ಬ್ಯಾರಿಕೇಡ್ ಅವರ ಹತ್ರ ಭಂಡಾರಿ ಅವರ ಹತ್ರವೇ ಹೇಳಿ ಬ್ಯಾರಿಕೇಡ್ ಇಡಿಸಿ ಈಗ ಸದ್ಯದ ಏನು ಆಕ್ಸಿಡೆಂಟ್ ಆಗಲಿಲ್ಲ, ತುಂಬಾ ಅವಾಯ್ಡ್ ಆಗಿದೆ. ಅದೇ ರೀತಿ ಮಲ್ಲಿಕಟ್ಟೆ ಸರ್ಕಲ್ ಅವ್ರದ್ದು ಮಾಡಿದ್ದು ಡಯ ಎಲ್ಲ ಕರೆಕ್ಟ್ ಉಂಟು. ದೊಡ್ಡ ಸರ್ಕಲ್ ಬೇಕು, ಇಲ್ಲದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು. ವಿಚಿತ್ರ, ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಿ ಅಷ್ಟು ದೊಡ್ಡ ಸರ್ಕಲ್ ಕೆಲವರದ್ದು ಒಪಿನಿಯನ್ ಅಲ್ಲಿ ಬೇಡ ಅಂತ. ನಿಜವಾಗಿ ಈಗದ ಪರಿಸ್ಥಿತಿಗೆ ಅಲ್ಲಿ ಅಷ್ಟು ದೊಡ್ಡದು ಬೇಡ ಅಂತ ನನ್ನದು ಸಹ. ನಾನು ಆಲ್ರೆಡಿ ಲೆಟರ್ಸ್ ಕೊಟ್ಟಿದ್ದೇನೆ. ಮೇಯರ್ ಬಂದು ಸ್ಥಳ ವಿಸಿಟ್ ಮಾಡಿದ್ದಾರೆ. 1 ರಿಂಗ್ ತೆಗಿಬೇಕಾದ್ರೆ ನಾನು, ಯಾಕಂತ ಹೇಳಿದ್ರೆ ಈ ಕಡೆ ಫುಟ್ಪಾತ್ ಎಲ್ಲ ಆಗಿದೆ, ಈ ಕಡೆ ಅವ್ರದ್ದು ಜಾಗ ಎಲ್ಲ ಕೇಸಲ್ಲಿ ಉಂಟು. ಅಲ್ಲಿ ಪುನಃ ನಮಗೆ ಫುಟ್ಪಾತ್ ರೇನಿಗೆ ಇನ್ನೊಂದು 3-4 ಫೀಟ್ ಹೋದ್ರೆ ಈ ಸರ್ಕಲ್ ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತದೆ. ಆದ್ರಿಂದ ನಾನು ಮೇಯರನ್ನು ಸ್ಥಳಕ್ಕೆ ಕರೆಸಿ ನಾನು ಹೇಳಿದ್ದೇನೆ, ಆ ಸರ್ಕಲ್ 1 ರಿಂಗ್ ತೆಗೆದು ಈಗ ಸದ್ಯದ ಮಟ್ಟಿಗೆ, ಮತ್ತೆ ಬೇಕಾದ್ರೆ ಅಲ್ಲಿ ಜಾಗ ಎಕ್ವೈರ್ ಆಗಿ ಹೋದ ನಂತರ ಪುನಃ ಅದಕ್ಕೆ ಎಡಿಷನಲ್ ಮಾಡುವ ಅಂತ. ಮುಂದಿನ ದಿನಗಳಲ್ಲಿ ಅದಕ್ಕೆ ಅದನ್ನು ಮಾಡುವ. ಶೋಭಾಗ್ ಸರ್ಕಲ್ ಕೂಡ ಇಂಥದೇ ಸಮಸ್ಯೆಯಲ್ಲಿದೆ. ಇಲ್ಲಲ್ಲ ಸರ್, ಈಗ ಶೋಭಾಗಲ್ಲಿ ಸರ್ಕಲ್ ಇಲ್ಲ, ಬಟ್ ಅಲ್ಲಿ ರೈಟ್ ಲೆಫ್ಟ್ ಆಗುವಾಗ ಬಹಳಷ್ಟು ಗೊಂದಲಗಳು. ಅದು ಬಲದಿಂದ ಎಡಕ್ಕೆ ತಿರುಗುವ ಸಂದರ್ಭದಲ್ಲಿ ಒಂದೋ ಅಲ್ಲಿ ಸರ್ಕಲ್ ಬೇಕು ಅಥವಾ ಅಲ್ಲ, ಅಂತ ಪ್ಲೇಸ್ಗೆ ಸರ್ಕಲ್ ಹಾಕಿದ್ರೆ ಸಹ ಅದು ಪರಿಹಾರ ಆಗುದಿಲ್ಲ. ಒಂದು ಟ್ರಯಾಂಗಲ್ ಟೈಪ್ ನಾವು ಮಾಡಿ ಹಾಕ್ಬೇಕಾಗ್ತದೆ. ಈಗ ಕದ್ರಿ ಗ್ರೌಂಡ್ ಕೆಳಗಡೆ ಸಹ ನಾನು ಎಷ್ಟೋ ವರ್ಷದ ಮೊದಲೇ ನಾನೇ ನಿಲ್ಲಿಸಿ ನಾನು ಕಾರ್ಪೊರೇಷನ್ ಅಲ್ಲಿ ಹೇಳಿಸಿ ಒಂದು ಟ್ರಯಾಂಗಲ್ ಹಾಕಿಸಿದ್ದೆ. ಆದ್ರೆ ಅದೇನಾಗ್ತದೆ, ಅದ್ರ ಹೈಟ್ ಕಡಿಮೆ ಆಗ್ತಿದೆ. ಮಳೆಗಾಲದಲ್ಲಿ ಅದರ ಮೇಲೆ ಡಿವೈಡರ್ ಮೇಲೆ ಹೋಗ್ತಿದ್ರು. ಅದೊಂದು ಸಮಸ್ಯೆ ಇತ್ತು. ರಿಫ್ಲೆಕ್ಟರ್ ಎಷ್ಟೋ ಸಲ ರಿಫ್ಲೆಕ್ಟ್ ಹಾಕಿದ್ರೆ ಸಹ ಅದನ್ನು ಹೊಡೆದುಕೊಂಡು ಹೋಗ್ತಾರೆ ಅಂತ. ಹಾಗೆ ಇದನ್ನೀಗ ಸರಿಪಡಿಸ್ತೇವೆ. ಶಿವಭಾಗಲ್ಲಿ ಈಗ ಏನುಂಟು, ಕೆಲವರು ರಾಂಗ್ ಸೈಡ್ ಅಲ್ಲಿ ಬರ್ತಿದ್ದಾರೆ ಯಲವರಿಸ ರೋಡ್ಗೆ ತಿರ್ಗ್ಲಿಕ್ಕೆ. ಹಾಗೆ ನಾನು ಲಾಸ್ಟ್ ಟೈಮ್ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಎಲ್ಲಿ ತನಕ ನಾವು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸುತ್ತ ಹೊಡೆದು ಬಂದಿಲ್ಲದ್ರೆ ಆಕ್ಸಿಡೆಂಟ್ ಆಗುವ ಸಂಭವ ಜಾಸ್ತಿ ಉಂಟು. ಅವರೊಂದು ಮಾರ್ಕಿಂಗ್ ಕೊಟ್ಟಿದ್ದಾರೆ. ಅದನ್ನ ಈಗ ಡಿವೈಡರ್ ಎಕ್ಸ್ಟೆಂಡ್ ಮಾಡಿ ರಾಂಗ್ ರೂಟಲ್ಲಿ ಬರದ ಹಾಗೆ ಮಾಡಿ ಸೀದಾ ಹೋಗಿ ಟರ್ನ್ ಆಗಿ ಬರೋ ಹಾಗೆ ಮಾಡ್ತಾರೆ. ಅದೇ ರೀತಿ ಮಲ್ಲಿಗಟ್ಟೆ ಜಂಕ್ಷನ್ ಈಗ ಆ ಪಾರ್ಕ್ ಲೈಬ್ರರಿ ಲಾಸ್ಟ್ ಟೈಮ್ ಎಲ್ಲ ನೋಡಿದ್ರೆ ಅಲ್ಲಿ ಎಲ್ಲ
ಎಸ್ ಅದರ ಸಹ ಅಭಿವೃದ್ಧಿ ಕಾರ್ಯಕ್ಕೆ ಬಜೆಟ್ ಹಾಕಿದೆ, ಅದಕ್ಕೆ ಈಗ ಸ್ವಲ್ಪ ದಿವಸದಲ್ಲಿ ಅದು ಸ್ಟಾರ್ಟ್ ಆಗ್ತದೆ ಕೆಲಸ. ಎಸ್ ಮನೋಜ್ ಶೆಟ್ರೆ, ಕೋವಿಡ್-19 ಜೊತೆಗೆ ಲಾಕ್ಡೌನು ಮತ್ತು ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೆಲಸಗಳು ಮತ್ತು ಇದೀಗ ಏನು ನಮ್ಮ ತಮ್ಮ ವಾರ್ಡಲ್ಲಿ ನಡೀತಾ ಇರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಒಳ್ಳೆ ನಾಲೆಜ್ ಇದೆ. ಕಾರ್ಪೊರೇಟರ್ ಆಗೋದಕ್ಕಿಂತ ಮೊದಲೇ ನೀವು ಇದನ್ನೆಲ್ಲ ತಿಳ್ಕೊಂಡಿದ್ದೀರಿ. ಈಗ ಬಹುಶಃ ಈ ಕೆಲಸದ ಮೂಲಕ ಇನ್ನು ಹೆಚ್ಚು ಹೆಚ್ಚು ಅದನ್ನು ತಿಳ್ಕೊಳ್ತಾ ಮಾಡ್ತಾ ಹೋಗುವಂಥ ಒಂದು ಇದಿದೆ. ಭಾಳಷ್ಟು ಮಂದಿ ನಿಮಗೆ ಮತ್ತೆ ಮತ್ತೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾರೆ. ಒಳ್ಳೆ ವರ್ಕರ್ ಅಂತ ಹೇಳ್ತಾ ಇದ್ದಾರೆ. ಶುಭಾಶಯಗಳು. ಇನ್ನು ಹೀಗೆ ನಿಮ್ಮ ಕೆಲಸಗಳು ಸಾಗಲಿ ಅಂತ ನಾನು ಹಾರೈಕೆ ಮಾಡ್ತಾ ಇದ್ದೇನೆ. ಬಂದದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.